ಯಕ್ಷ ಸಂವಾದ ಇದು ಕಲಾವಿದರ ಜೀವನ ಚರಿತ್ರೆ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ನಮ್ಮ ಸಂಚಿಕೆಯಲ್ಲಿ ಭಾಗವಹಿಸಿ ಸಂವಾದ ಮಾಡುವವರು ಕಳೆದ 52 ವರ್ಷಗಳಿಂದ ಯಕ್ಷ ಕಲಾಭಿಮಾನಿಗಳನ್ನು ರಂಜಿಸುತ್ತಾ ಹಲವು ಮೇಳಗಳಲ್ಲಿ ತಿರುಗಾಟ ಮಾಡಿದ ಕಲಾವಿದ ದಾಸನಡ್ಕ ರಾಮಕುಲಾಲ್. ನಿಮಗೆ ಯಕ್ಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ನನಗೆ ಬಹಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಯುವ ಪೀಳಿಗೆಯನ್ನು ಮತ್ತು ವೃದ್ಧಿಸಬೇಕು ಅಂತ ಆಲೋಚನೆ ನಿಮ್ಮದು. ನೀವೆಲ್ಲ ಕಾಲೇಜಿಗೆ ಶಾಲೆಗೆಲ್ಲ ಹೋಗುವ ಯುವಕರು, ನೀವು ಎಲ್ಲ ಬಂದಿದ್ದೀರಲ್ಲ ನಮ್ಮ ಮನೆಗೆ. ಆದ ಕಾರಣವಾಗಿ ನೀವು ಕೂಡ ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತೇನೆ. ಧನ್ಯವಾದಗಳು. ನಂತರ ನೀವು 5 ದಶಕಗಳ ಯಕ್ಷ ಅನುಭವವುಳ್ಳ ಕಲಾವಿದರು. ನಿಮ್ಮ ಯಕ್ಷ ಪಯಣ ಶುರುವಾದದ್ದು ಹೇಗೆ? ನೀವು ಬಾಲ್ಯದಲ್ಲಿ ಯಕ್ಷಗಾನದ ಮೇಲೆ ಒಲವು ಇತ್ತ ನಿಮಗೆ? ಬಾಲ್ಯದ ಜೀವನ ಹೇಗಿತ್ತು ನಿಮ್ಮದ್ದು? ನನ್ನ ಬಾಲ್ಯದ ಜೀವನ ಅಂತ ಹೇಳಿದರೆ ಬಹಳ ಕಷ್ಟದ ಜೀವನ ನನ್ನದು. ಅಂತ ಹೇಳಿದರೆ ಆ ಸಮಯದಲ್ಲಿ ತುತ್ತು ಅನ್ನಕ್ಕೆ ಗತಿ ಇಲ್ಲ ಅಂತ ಕಾಲ. ನಾನು ಶಾಲೆಗೆ ಹೋಗುವಾಗ, ಶಾಲೆಗೆ ಹೋದ್ದು 3ನೇ ಕ್ಲಾಸಿನವರೆಗೆ ಹೇರೂರು ಶಾಲೆಗೆ, ಆ ಬಳಿಕ ಅಲ್ಲಿಂದ 7ನೇ ಕ್ಲಾಸಿನವರೆಗೆ ಚವರ ಶಾಲೆಗೆ ಹೋದ್ದು. ಹೀಗೆ ಹೋಗುವಾಗ ಆಲೋಚನೆ ಆಯಿತು ನನಗೆ, ಏನು ಮಾಡೋದು, ಇನ್ನು ಮುಂದೆ ಎಂತ ಮಾಡುವುದು ಅಂತ. ಆ ಸಂದರ್ಭದಲ್ಲಿ ಸರಿಯಾಗಿ ಪೆರಂಬುದೆಗೆ ಕೂಡ್ಲು ಮೇಳದ ಸಣ್ಣ ಬಾಲಕರ ಮೇಳ ಬಂತು. ಅಲ್ಲಿಗೆ ನಾನು ಹೋಗಿದ್ದೆ. ಅಲ್ಲಿ ಅವರ ವೇಷ ನೋಡಿ ಆಗುವಾಗ ನನಗೆ ಮನಸ್ಸಾಯಿತು ಅಂತ ಹೇಳಿದರೆ, ನಾನು ಕೂಡ ಅವರ ಹಾಗೆ ಇದ್ದವ. ನಾನು ಕೂಡ ಹೋಗಿ ನಾಟ್ಯ ಕಲಿತು ವೇಷ ಮಾಡಬೇಕು ಅಂತ ಆಲೋಚನೆ ಆಯಿತು. ಆದ ಕಾರಣವಾಗಿ ನಾನು ಹಾಗೆ ಹೋಗಿ ಮೇಳಕ್ಕೆ ಸೇರ್ಲಿಕ್ಕೆ ಆದ್ದು ನನಗೆ, ಅಷ್ಟೇ, ಬೇರೆ ಎಂತ ಇಲ್ಲ. ಆಗ ಅಲ್ಲಿ ಯಾರ ನೀವು ತಂಡ ಬಂತು ಅಂತ ಹೇಳಿದ್ರಲ್ಲ, ಆ ತಂಡದಲ್ಲಿ ಯಾರು ಗುರುಗಳಾಗಿದ್ರು ಆಗ? ಆ ತಂಡದಲ್ಲಿ ಗುರುಗಳಲ್ಲ, ಅವರು ಮೇಳವನ್ನೇ ಹಿಡಿದುಕೊಂಡು ಬಂದದ್ದು. ಸರಿ, ಮಕ್ಕಳದ್ದ? ಹೌದು. ಧರ್ಮತಡ್ಕ ಅಲ್ಲ, ಇಲ್ಲಿ ಪೆರಂಬುದೆಯಲ್ಲಿ ಆಟ ಆದ್ದು ಎಲ್ಲಿ ಅಂತ ಹೇಳಿದರೆ ಬಾಬು ಶೆಟ್ರ ಹೋಟೆಲಿನ ಮುಂಭಾಗದಲ್ಲಿ ಆ ಪಾರೆಯಲ್ಲಿ ಆಟ ಆದ್ದು. ಹಾಗೆ ನಾನು ನೋಡಿದ್ದು. ಅವರು ಯಾವ ಸೆಟ್ಟು, ಯಾವುದು ಗುರು, ಯಾವುದು ಎಂತದ ಗೊತ್ತಿಲ್ಲ ನಮಗೆ. ಸರಿ, ಹಾಗಾದ್ರೆ ಈ ಒಂದು ಸಂದರ್ಭ ನಿಮಗೆ ಯಕ್ಷಗಾನಕ್ಕೆ ಬರುವುದಕ್ಕೆ ಪ್ರೇರಣೆ ಆಯ್ತು ಅಂತ ಹೇಳ್ಬೋದು. ನನಗೆ ಸಂದರ್ಭ ಮತ್ತು ಆಲೋಚನೆ ಬಂದದ್ದು ಅವರ ವೇಷ ನೋಡಿ. ನಾನು ಆಟಕ್ಕೆ ಸೇರಿದರೆ ಒಳ್ಳೇದು ಅಂತ ನನ್ನ ಆಲೋಚನೆ ಆಯ್ತು. ಹಾಗೆ. ಸರಿ, ಆ ಕಾಲಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗೆ ನಿಮಗೆ ಸಪೋರ್ಟ್ ಇದ್ರ ಯಕ್ಷಗಾನಕ್ಕೆ ಬರುವುದಕ್ಕೆ? ಇರ್ಲಿಲ್ಲ. ಆಟಕ್ಕೆ ಹೋಗುವ ವಿಷಯದಲ್ಲಿ ನಮ್ಮ ಮನೆಯಲ್ಲಿ ಯಾವುದೂ ಇರ್ಲಿಲ್ಲ, ಯಾರೂ ಒಪ್ಪಿಗೆ ಕೊಡ್ಲಿಲ್ಲ. ಮತ್ತೆ ನೀವು ಯಾವ ರೀತಿಯಲ್ಲಿ ಯಕ್ಷಗಾನಕ್ಕೆ ಹೋದ್ರಿ? ನಾನು ಹೋದೆ ಹೇಳಿದರೆ ಮನೆಯಲ್ಲಿ ಹೇಳದೆ ಕೇಳದೆ ನಾನು ನೇರವಾಗಿ ಹೋದ್ದು. ಕೂಡ್ಲು ಅಂತ ಹೇಳುವ ಸ್ಥಳ ಎಲ್ಲಿ ಅಂತ ಹೇಳಿ ಹುಡುಕಿಕೊಂಡೇ ಹೋದ್ದು ನಾನು. ಹಾಗೆ ಹೋಗಿ ಕೂಡ್ಲಿ ಅನ್ನು ಸೇರಿದ್ದು, ಅಷ್ಟೇ. ಅಲ್ಲಿನ ಅನುಭವ ಹೇಗಿತ್ತು? ಅಂದ್ರೆ ಯಾರು ಗುರುಗಳಾಗಿದ್ರು ಅಲ್ಲಿ ನೀವು ಕಲಿಯುವಾಗ? ಅಲ್ಲಿ ಕೂಡ್ಲು ಶ್ಯಾನುಭಾಗರ ಮನೆಗೆ ಹೋಗಿ ಅಲ್ಲಿ ಕೆಲವರಲ್ಲಿ ಎಲ್ಲ ಕೇಳಿದೆ, ಇಲ್ಲಿ ಕೆಲಸಕ್ಕೆ ಜನ ಬೇಕಾ, ನನ್ನಂತ ಮಕ್ಕಳು ಬೇಕಾ ಅಂತ. ಅಷ್ಟಾಗ ಹೇಳಿದರು, ಬೇಕು ಇಲ್ಲಿ, ಅದು ಶ್ಯಾನುಭಾಗರ ಹತ್ರ ಕೇಳಬೇಕು. ಆಯಿತು ಅಂತ ಹೇಳಿ ಅಲ್ಲಿವರೆಗೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಾನಿದ್ದವ. ಹೋಗಿ ಆದ ಮೇಲೆ ಅಲ್ಲಿಂದ ಶ್ಯಾನುಭಾಗರಲ್ಲಿ ಈಶ್ವರ ಶ್ಯಾನುಭಾಗರು
ಅವರಲ್ಲಿ ಕೇಳಿದೆ, ನನಗೆ ಕೆಲಸ ಮಾಡಬೇಕಿತ್ತು, ಆಗಬಹುದು ಮಾಡಬಹುದು ಅಂತ. ಹಾಗೆ ಕೆಲವು ಸಮಯ ಕಳೆದ ಮೇಲೆ ನಾನು ಹೇಳಿದೆ, ನಾನು ಬಂದದ್ದು ಕೆಲಸಕ್ಕೆ ಅಂತ ಅಲ್ಲ, ನಾನು ಬಂದದ್ದು ನಾಟ್ಯ ಕಲಿತು ನಿಮ್ಮ ಮೇಳಕ್ಕೆ ಸೇರಬೇಕು ಅಂತ ಆಲೋಚನೆಯಲ್ಲಿ ನಾನು ಬಂದದ್ದು. ಹಾಗಾದ್ರೆ ಎಂತ ಮಾಡುವುದು? ಮೊದಲಾದರೆ ಕಾವುಗೋಳಿ ಗಣ್ಣನವರು ಈ ಮಕ್ಕಳಿಗೆಲ್ಲ ಕಲಿಸಿದ್ದು. ಈಗ ಎಂತದು ಮಾಡುವುದು? ಗುರುಗಳು ಯಾರು? ಆಯಿತು, ನಿನಗೆ ಕಲಿಬೇಕಂತ ಆಸೆ ಉಂಟಲ್ಲ, ನಾನು ಮಾಡ್ತೇನೆ ಅದರ ವ್ಯವಸ್ಥೆ ಅಂತ ಹೇಳಿ ಶಾನುಭಾಗರು ಮಧೂರು ತಿಮ್ಮಪ್ಪಣ್ಣ ಅಂತ ಪ್ರಾಯದವರು, ಅವರು ಜೋಡಾಟದಲ್ಲೆಲ್ಲ ವೇಷ ಮಾಡಿದವರಂತ ಕಾಣ್ತದೆ, ನನಗೆ ಅಷ್ಟು ಇದಿಲ್ಲ. ಅವರನ್ನು ಕರೆಸಿ ಕುತ್ಯಾಳ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನನಗೆ ಸ್ವಲ್ಪ, ಹೆಚ್ಚು ಅಂತಲ್ಲ ಸ್ವಲ್ಪ ನಾಟ್ಯಾಭ್ಯಾಸವನ್ನು ಅವರು ಕಲಿಸಿಕೊಟ್ಟರು. ಹಾಗಾದ್ದು ಗುರುಗಳು ಅವರು ನನಗೆ. ಸಂಪೂರ್ಣವಾಗಿ ನೀವು ಯಕ್ಷಗಾನ ಕಲ್ತದ್ದು ಯಾರಲ್ಲಿ ಅಂತ? ಸಂಪೂರ್ಣವಾಗಿ ನಾನು ಕಲಿತದ್ದು ಅಂತ ಹೇಳಿದರೆ ಹೀಗೆ ನೋಡಿ ಕೇಳಿ ಹೀಗೆ ಕಲಿತದ್ದಲ್ಲದೆ ಸರಿಯಾದಂಥ ಗುರುಗಳು ಎಲ್ಲವನ್ನು ನನಗೆ ಹೇಳಿಕೊಡ್ಲಿಲ್ಲ. ನಾನು ಮತ್ತೆ ಮೇಳದ ತಿರುಗಾಟ ಆಗುವಾಗ ಅಲ್ಲೇ ಬೇಕಾದಾಗೆ ಎಲ್ಲ ಕಲಿತದ್ದು. ಮತ್ತೆ ಇದು ದೊಡ್ಡ ವೇಷ ಮಾಡಿ ಶಿವಪೂಜೆ ಅದು ಇದೆಲ್ಲ ಹೀಗೆ ಮೇಳದಲ್ಲೇ ಕಲಿತದ್ದು ಅಲ್ಲದೆ ಬೇರೆ ಯಾವುದೂ ಇಲ್ಲ. ಸರಿ, ಈಗ ನೀವು ಕೂಡ್ಲಿಗೆ ಹೋಗಿ ಕಲ್ತ್ರಿ ಅಂತ ಹೇಳಿದ್ರಲ್ಲ, ಹೌದು. ಅಲ್ಲಿ ನಿಮ್ಮ ದಿನಚರಿ ಹೇಗಿತ್ತು? ದಿನಚರಿ ಒಂದು ಹೊತ್ತು ಕೆಲಸ ಮಾಡುವುದು, ಕೆಲಸ ಅಂದ್ರೆ ಸಣ್ಣ ಕೆಲಸ ಮಾಡಿ ಊಟ ವಸತಿ ದೇವಸ್ಥಾನದಲ್ಲಿ ಊಟ ಎಲ್ಲ ಶಾನುಭಾಗರ ಮನೆಯಲ್ಲಿ ನನ್ನನ್ನು ಮಕ್ಕಳಾಗಿ ನೋಡಿಕೊಂಡು ಬಂದಿದ್ದಾರೆ ಅವರು ಶಾನುಭಾಗರು. ಹಾಗಾಗಿ ಗುರುಗಳು ನನಗೆ ಕಲಿಸುವಂತ ಗುರುಗಳು ಸ್ವಲ್ಪ ದಿವಸ ಇದ್ದದ್ದು, ಅವರು ದೇವಸ್ಥಾನದಲ್ಲಿ ಇದ್ದದ್ದು. ಹಾಗೆ ದಿನಚರಿ ನಮ್ಮದು. ಈಗ ನೀವು ಯಕ್ಷಗಾನವನ್ನು ನೋಡಿ ಕಲ್ತಿದ್ರಿ ಅಂತ ಹೇಳಿದ್ರಲ್ಲ, ಹೌದು. ಹಾಗಾದ್ರೆ ಈಗ ಈ ಧರ್ಮತರ್ಕ ಪರಿಸರ, ಪೆರ್ಮದ ಪರಿಸರ ಆಗಿರ್ಬೋದು, ಇಲ್ಲಿ ಎಲ್ಲ ಯಕ್ಷಗಾನ ನಡೀತಾ ಇತ್ತು ಅಥವಾ ನೀವು ಹೊರಗೆ ಹೋಗ್ತಾ ಇದ್ರಿ ಯಕ್ಷಗಾನ ನೋಡ್ಲಿಕ್ಕೆ ಅಂತ? ಅಂದ್ರೆ ಧರ್ಮತಡ್ಕ ಅಂತಲ್ಲ, ನಾನು ಮತ್ತು ಧರ್ಮತಡ್ಕ ಸುಬ್ರಾಚಾರ್ಯರು ನಾವು ಜೊತೆ, ನನ್ನ ಆತ್ಮರು ಅವರು. ಹಾಗೆ ಕೆಲವು ಕಡೆಗೆ ಎಲ್ಲ ನಾವು ತಾಳಮದ್ದಳಿಗೆ ಹೋಗಿಕೊಂಡಿದ್ದೇವೆ, ದೂರಕ್ಕೂ ಹೋಗಿದ್ದೇವೆ. ಕಿದೂರು ದೇವಸ್ಥಾನದಲ್ಲಿ ಎಷ್ಟೋ ಬಾರಿ ಆಗಿದೆ. ಹಾಗೆ ಕನ್ನಡಗುಳಿ ಕೃಷ್ಣ ಭಟ್ರು, ನಾನು ಸುಬ್ರಾಚಾರ್ಯರು, ಹೀಗೆ ನಾವು ಮೂವರು ಹೋಗೋದು. ಹಾಗೆ ಆಸುಪಾಸುಗಳಲ್ಲಿದ್ದಂಥ ದೇವಸ್ಥಾನದಲ್ಲೆಲ್ಲ ಜಾತ್ರೆ ಸಮಯದಲ್ಲಿ ಯಕ್ಷಗಾನ ಆಗುತ್ತಿತ್ತು. ಹಾಗೆ ಹೋಗಿ ಅಲ್ಲಿ ಸ್ವಲ್ಪ ಹೇಳೋದು, ಅರ್ಥ ಗೊತ್ತಾಯ್ತು. ಅರ್ಥಕ್ಕೆ ಸರಿಯಾದಂತಹ ಗುರುಗಳು ಅಂತ ನನಗೆ ಇಲ್ಲ. ನಾನು ಶಾಲೆಯಲ್ಲಿ ಪಾಠ ಆದ ಆ ಪದ್ಯವನ್ನೇ ಹೇಳಿಕೊಂಡು ಇದರನ್ನೇ ಸರಳ ಅನುವಾದ ಗುರುಗಳು ನನಗೆ ಹೇಳಿಕೊಟ್ಟಿದ್ದಾರೆ, ಅಷ್ಟ ಇಲ್ಲದೆ ಬೇರೆ ಯಾವುದೂ ಇಲ್ಲ. ನಿಮ್ಮ ಬಾಲ್ಯದಲ್ಲಿ ಸ್ನೇಹಿತ ಅಂತ ಹೇಳಿದ್ರಲ್ಲ ಧರ್ಮತರ್ಕ ಸುಬ್ರಾಚಾರ್ಯ ಅಂತ, ಹೌದು. ಅವರ ಒಂದು ಒಡನಾಟ, ಅವರ ಬಗ್ಗೆ ಎಂತಾದ್ರೂ ಹೇಳ್ಬೋದಾ ನಿಮಗೆ? ಧಾರಾಳವಾಗಿ ಹೇಳ್ಬಹುದು. ಅಂತ ಹೇಳಿದರೆ ಸುಬ್ರಾಚಾರ್ಯರಿಗೂ ನನಗೂ ಪರಿಚಯ ಆದ್ದು ಎಲ್ಲಿ ಅಂತ ಹೇಳಿದರೆ, ನಾನು ಇಲ್ಲಿ ತೆಂಕಗೆರೆ ಸ್ಥಳವನ್ನು ಕ್ರಯ ಚೀಟು ಮಾಡಿದ ಆ ಸಂದರ್ಭದಲ್ಲಿ ನನಗೂ ಅವರಿಗೂ ಪರಿಚಯ ಆಯಿತು ಸುಬ್ರಾಚಾರ್ಯರು. ಹಾಗೆ ಕೆಲವು ತಾಳಮದ್ದಲೆ ಅದು ಇದು ಎಲ್ಲ ಆಯಿತು. ಅಷ್ಟಾಗುವಾಗ ಸುಬ್ರಾಚಾರ್ಯರು ನನಗೆ ಬೇಕಾದ ರೀತಿಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ನನಗೆ ಉಳ್ಳಿಕ್ಕೆ ನೇಗಿಲಿಲ್ಲ ಅಂದರೆ ನೇಗಿಲು ಮಾಡಿದ್ದಾರೆ, ನೊಗ ಮಾಡಿ ಕೊಟ್ಟಿದ್ದಾರೆ, ಕತ್ತಿ ಇಲ್ಲ ಅಂತ ಹೇಳಿದ್ರೆ ಕತ್ತಿ ಮಾಡಿ ಕೊಟ್ಟಿದ್ದಾರೆ. ಹಾಗೆ ನಾವು ಎಲ್ಲಿಗೆ ಹೋಗಬೇಕಾದರೂ ಒಟ್ಟಿಗೆ ಜೊತೆಯಲ್ಲೇ ಹೋಗುವವರು. ಅವರಲ್ಲಿ ಯಾವುದಾದರೂ ಕೆಲಸ ಇದ್ದರೆ ನಾನು ಮಾಡಿಕೊಂಡು ಬಂದವ. ಹಾಗೆ ನಮಗೆ ಒಡನಾಟ ಸುಬ್ರಾಚಾರ್ಯರದ್ದು ನನ್ನದು. ಹಾಗಾದ್ರೆ ನೀವು ಯಕ್ಷಗಾನ ಬಿಟ್ರೆ ಬೇರೆ ಯಾವ ಕಾರ್ಯವನ್ನು ಮಾಡ್ತಾ ಇದ್ರಿ? ಅಂದ್ರೆ ನಿಮ್ಮ ಒಂದು ಜೀವನ ಸಾಗಿಸುವುದಕ್ಕಾಗಿ? ಜೀವನ ಸಾಧಿಸುವಾಗ ನಾನು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದೆ. ಈಗ ಇದು 52 ವರ್ಷದ ತಿರುಗಾಟ ಆದರೂ ಕೆಲವು ಕಡೆಯಲ್ಲಿ ಆಗ ಅಂತ ಹೇಳಿದರೆ ತಿರುಗಾಟ ಮಾತ್ರ ಹೇಳುವುದಲ್ಲದೆ, ಒಮ್ಮೆ ಇದು ಯಾವುದು ಸೂರ್ಯನಲ್ಲಿ ಗೆಜ್ಜೆ ಕಟ್ಟುವುದು, ಕೆಲವು ಮೇಳದಲ್ಲಿ ಒಂದು ಆಟ ಆಯ್ತಲ್ಲ,
ಆಮೇಲೆ ಗೆಜ್ಜೆ ಬಿಚ್ಚುವ ಒಂದು ಆಟ. ಒಂದು ವರ್ಷದಲ್ಲಿ ಒಂದು ಮೇಳದಲ್ಲಿ 2 ಆಟ ತಿರುಗಾಟ ಆಯ್ತು. ಹಾಗೆ ಆಗುತ್ತಿತ್ತು ಕೆಲವು ಕಡೆಯಲ್ಲೆಲ್ಲ. ಕೆಲವು ಮೇಳದಲ್ಲಿ ನಾನು ಶುರುವಿನಲ್ಲಿ ಗೆಜ್ಜೆ ಕಟ್ಟಿದ್ದೆ ಕೂಡ್ಲು ದೇವಸ್ಥಾನದಲ್ಲಿ. ಅಲ್ಲಿ ಸ್ವಲ್ಪ ಸಮಯವೇ ಇದ್ದದ್ದು, ಮತ್ತೆ ನನ್ನನ್ನು ಬಿಟ್ಟರು ಅವರು. ಅಲ್ಲಿ ಯಾವ ವೇಷ ಮಾಡಿದ್ದು ನೆನಪುಂಟ ನಿಮಗೆ? ಅದು ನಾನು 18ನೇ ವರ್ಷದಲ್ಲಿ ಆ 18ನೇ ವರ್ಷದಲ್ಲಿ ನಾಟ್ಯಾಭ್ಯಾಸ ಮಾಡಿ ಗೆಜ್ಜೆ ಕಟ್ಟಿದ್ದು ಕೂಡ್ಲು ದೇವಸ್ಥಾನದಲ್ಲಿ. ವೇಷ ಯಾವುದು ನೆನಪುಂಟಾ? ವೇಷ ನಾನು ಅಶ್ವಮೇಧ ಪ್ರಾರಂಭದಲ್ಲಿ ಅಶ್ವಮೇಧ ಅಲ್ವಾ, ಆ, ಅದರಲ್ಲಿ ವೃಷಕೇತು ಮಾಡಿದ್ದು. ಆ, ಹ್ಮ್. ಹಾಗೆ ಅಷ್ಟು ನೆನಪು ಉಂಟು. ಆ, ಮತ್ತೆಲ್ಲ ಮರವೇ ಆಗಿದೆ. ಆ. ಕಾರಣ ಏನು, ಈಗ ನನಗೆ ಸರಿಯಾಗಿ ಸೌಖ್ಯ ಇಲ್ಲ. ಸೌಖ್ಯ ಇಲ್ಲದ ಕಾರಣವಾಗಿ ಎಲ್ಲ ಹಿಂದೆ ಮುಂದೆ ಆಗ್ತದೆ. ಮಾತಾಡುವಾಗ ನಾವು ರಾಮಾಯಣ ಮಾತಾಡುವಾಗ ಭಾರತಕ್ಕೆ ಆಡ್ತೇನೆ, ಆ ರೀತಿ ನನ್ನ ಪರಿಸ್ಥಿತಿ ಆಗಿದೆ. ಈಗ ಇದ್ದುದನ್ನು ಹೇಳುವುದು ಅಷ್ಟೇ, ಬೇರೆಂತ ಇಲ್ಲ. ಸರಿ. ನಂತರ ನಿಮ್ಮ ಗುರುಗಳು ಹಾ. ನಿಮಗೆ ಯಾವ ರೀತಿಯಲ್ಲಿ ನಾಟ್ಯಗಾರಿಕೆ, ಅರ್ಥಗಾರಿಕೆ ಎಲ್ಲ ಯಾವ ರೀತಿಯಲ್ಲಿ ಕಲಿಸ್ತಾ ಇದ್ರು? ಗುರುಗಳು ನನಗೆ ಬೆಳಿಗ್ಗೆ ಅಂತ ಹೇಳಿದರೆ ಒಂದು 6 ಗಂಟೆಗೆ ನಾನು ಕೂಡ್ಲು ಶಾನುಭಾಗರ ಮನೆಯಿಂದ, ನನಗೆ ವಿಶ್ರಾಂತಿ ಎಲ್ಲ ಶಾನುಭಾಗರ ಮನೆಯಲ್ಲಿ, ಅಲ್ಲೇ ಹತ್ತಿರವೇ ದೇವಸ್ಥಾನ ಇರುವುದು. ಅಲ್ಲಿಗೆ ಬಂದು ನನಗೆ ದಿಂಕಿಟ ಕಿಟ ತಗ ದರಿ ಕಿಟ ಕಿಟ ತಗ ದಿಂಕಿಟ ಕಿಟ ತಗದ ಅದು ಹೇಳಿಕೊಟ್ರು. ಆ ಬಳಿಕ ತತ್ವಂಗ ದಿಕ್ಕುತ್ತ ಕಥೈ ತಾತರಿ ಗಿಡ ಕಿಡತಕ್ಕ ತತ್ವಂಗ ದಿಕ್ಕುತ್ತ ಕಥೈ ಅದು ಹೇಳಿಕೊಟ್ರು. ಆ ಬಳಿಕ ದಿನ್ನದಿ ನಕ್ಕತ್ತಾಂ ದಿದ್ದಿನ್ನದಿ ನಕ್ಕತ್ತಾಂ ಅದು ಹೇಳಿ ಹೀಗೆ ಮಾಡಿಕೊಂಡಿದ್ದದು. ಆ ಬಳಿಕ ಕೆಲವು ದಿವಸದಲ್ಲಿ ಮಟ್ಟ ತಾಳದಲ್ಲಿ ದಿತ್ತದಿನಂ ತತ್ತದಿನಂ ದಿತ್ತದಿನಂ ತತ್ತದಿನಂ ಹೀಗೆ ಹೇಳಿಕೊಂಡು, ಮತ್ತೆ ಇದು ತ್ವರಿತ ಜಂಪೆಯಲ್ಲಿ ತತಂ ದಿಂ ತತಂ ದಿಂ ತತಂ ದಿಂ ಹೀಗೆಲ್ಲ ಅಭ್ಯಾಸ ಮಾಡಿ, ಮತ್ತೆ ಅರ್ಥ ಹೇಳುವಂತ ಗುರುಗಳು ಅಂತ ಹೇಳಿದರೆ ಶಾನುಭಾಗರು ಅವರೇ. ಅಲ್ಲಿ ನಾವು ಹೀಗೆ ಪದ್ಯ ಹೇಳಿ ಎಂತ ಹೇಳಿದ್ರೆ ಪದ್ಯ ಹೇಳುದು. ಅಲ್ಲಿ ಒಬ್ಬರು ನಾರಾಯಣರು ಅಂತ ಒಬ್ಬರು ಇದ್ರು. ನಮಗೆ ಜೋರು ಕೃಷ್ಣಾನಂದನ. ಈ ಕೃಷ್ಣಾನಂದನಲ್ಲಿ ಯಾವುದು ಪರಮ ಷಡ್ರಸ ಭೋಜನವ ಮುರಹರನ ಭುಂಜಿಸಿ ಅಲ್ಲಿಂದ ಪ್ರಾರಂಭ ಮಾಡುವುದು ನಾವು, ಗೊತ್ತಾಯ್ತಲ್ಲ. ಹಾಗೆ ಪ್ರಾರಂಭ ಮಾಡಿದಾಗ ಅದರ ಎಡೆಯಲ್ಲಿ ಎಂತಾದರೂ ನನಗೆ ಒಂದು ಅರ್ಥ ಯಾವುದು, ಅರ್ಜುನ ಚರಣಾಬ್ಜದೆಡೆಯಲ್ಲಿ ನರನು ಕೈ ಮುಗಿದು ನಿಂದಿರಲು, ಅದಕ್ಕೆ ಹೀಗೆ ಹೇಳ್ಬೇಕು ಅಂತ ಹೇಳಿ ಶಾನುಭಾಗರು ಹೇಳಿಕೊಟ್ಟು ಅದು ಮಾಡಿದ್ದು ಅಷ್ಟೇ, ಬೇರೆ ಅಂತ ಇಲ್ಲ. ಸರಿ, ಈಗ ನೀವು ನಾಟ್ಯ ಆಗಿರ್ಬೋದು, ಅರ್ಥ ಆಗಿರ್ಬೋದು, ಹಾ. ಕಲ್ತ್ರಲ್ಲ, ಹಾ. ಅಲ್ಲಿ ನಿಮಗೆ ಯಕ್ಷಗಾನದಲ್ಲಿ ಅಂತ ಹೇಳುವಾಗ ಯಾವ್ದಾದ್ರು ಕಷ್ಟಕರ ಆದಂತ ವಿಷಯ ಉಂಟಾ? ಈಗ ಬಣ್ಣಗಾರಿಕೆ ಆಗಿರ್ಬೋದು, ಈಗಿನ ಮಕ್ಕಳಿಗೆ ಅಂದ್ರೆ ಈಗ ಬಣ್ಣಗಾರಿಕೆ ಸರಿಯಾಗಿ ಕಲ್ತಿರುವುದಿಲ್ಲ, ಹೌದು. ಹೋಗಿ ಕಲಿತಾರೆ. ಹೌದು. ಕೆಲವರೀಗ ತಂಡ ಇರ್ತದೆ, ಈಗ ಬಣ್ಣಗಾರಿಕೆ ಮಾಡುವವರು, ಹೌದು ಅವರು ಮಾಡ್ತಾರೆ. ಹೌದು. ಆದ್ರೆ ಆಗಿನ ಕಾಲದಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಇತ್ತು? ನಿಮಗೆ ಕಷ್ಟ ಆದಂತ ವಿಷಯ ಯಾವ್ದಾದ್ರು ಉಂಟಾ? ಆ ಸಮಯದಲ್ಲಿ ನನಗೆ ಬಹಳ ಕಷ್ಟ ಇತ್ತು. ನನಗೆ ಒಡನಾಟದವರು, ನನ್ನ ಪರಿಚಯದವರು ಯಾರು ಇರಲಿಲ್ಲ. ಮತ್ತೆ ಇದು ಕೂಡ್ಲು ನಾರಾಯಣ ಬಲ್ಯಾಯ ಅವರು ಇದ್ದರು. ಅವರು ಅಂತ ಹೇಳಿದರೆ ಸಣ್ಣ ಮೇಳದಲ್ಲಿ ತಿರುಗಾಟ ಮಾಡಿದ್ದವರು, ಅಷ್ಟು ಪರಿಚಯ ಅಂತ ನನಗೆ ಇಲ್ಲ. ಹಾಗೆ ಸ್ವಲ್ಪ ಸಮಯ ತಿರುಗಾಟ ಮಾಡಿ ಹೇಗಾದರೂ ಬಣ್ಣ ಉಜ್ಜಿಕೊಂಡು ಹೋಗೋದು, ಎಲ್ಲರೂ ಮಾಡ್ತಾರಲ್ಲ ಬಣ್ಣ, ಹಾಗೆ ನಾನು ಬಣ್ಣ ಉಜ್ಜಿಕೊಂಡು ಒಂದು 3 ತಿಂಗಳವರೆಗೆ. ಆಮೇಲೆ ನನ್ನನ್ನು ಬಿಟ್ಟರು, ನೀನಾಗಲಿಕ್ಕಿಲ್ಲ ಅಂತ. ಹಾಗೆ ಬಂದೆ ನಾನು, ವಾಪಸ್ ಊರಿಗೆ ಬಂದೆ. ಊರಿಗೆ ಮನೆಗೆ ಮುಟ್ಲಿಲ್ಲ. ಎಡೆಯಲ್ಲಿ ಕಾವೂರಿನಲ್ಲಿ ಒಂದು ಮೇಳ ಇತ್ತು. ಆ ಮೇಳದಲ್ಲಿ ನಾನು ಅಲ್ಲಿ ಕೇಳಿದೆ, ನಾನು ವೇಷ ಮಾಡ್ಬೋದು, ತೊಂದರೆ ಇಲ್ಲ. ನನಗೆ ಕೋಟೆಂಗಿ ವೇಷ ಕೊಟ್ಟರು. ಕೋಟೆಂಗಿ ಮಾಡಿದೆ 1-2 ದಿವಸ. ಆಮೇಲೆ ಸ್ವಲ್ಪ ದುಡ್ಡು ಸಿಕ್ಕಿತ್ತು. ನನಗೆ ಮನೆಗೆ ಬರಲಿಕ್ಕೆ ಖರ್ಚು ಬೇಕಲ್ಲ, ಆ ದುಡ್ಡನ್ನು ಹಿಡಿದುಕೊಂಡು ನಾನು ಬಂದೆ. ಅಷ್ಟು ಕಷ್ಟ ಆಗಿದೆ ಶುರುವಿನಲ್ಲಿ ನನಗೆ. ಹಾಗಾದ್ರೆ ನಿಮಗೆ ಶುರುವಿನ ಯಕ್ಷಗಾನದ ವೇತನ ಅಂದ್ರೆ ಎಷ್ಟಿತ್ತು? ಹ ಯಕ್ಷಗಾನದಲ್ಲಿ ಸಂಬಳ ಸಿಗ್ತದಲ್ಲ, ಶುರುವಿನ ಸಂಬಳ ಅಂದ್ರೆ ನಿಮಗೆ ಎಷ್ಟು? ಶುರುವಿನ ಸಂಬಳ ಯಾವುದು ನನಗೆ ಸಿಕ್ಕಲೇ ಇಲ್ಲ.
ಆ, ಯಾವುದಿಲ್ಲ. ಎಲ್ಲ ಲೆಕ್ಕಾಚಾರದಲ್ಲೇ ನೋಟು ಪುಸ್ತಕದಲ್ಲಿ ಇದ್ದದ್ದಲ್ಲದೆ ಯಾವುದು ನನಗೆ ಸಿಗ್ಲಿಲ್ಲ. 3 ತಿಂಗಳ ಮೇಲೆ ಅಷ್ಟರಲ್ಲಿ ಕೆಲಸ ಮಾಡಿಕೊಂಡು ನಾನು ಇರುವಾಗ ನನ್ನನ್ನು ಬಿಟ್ಟರು. ಆಗ್ಲಿಕ್ಕಿಲ್ಲ, ನೀನು ಆಗ್ಲಿಕ್ಕಿಲ್ಲ ಅಂತ ಹೇಳಿ ಆ, ಹಾಗೆ ವಾಪಸ್ ಬಂದದ್ದು ನಾನು. ಮತ್ತೆ ದುಡ್ಡಿನ ವಿಷಯ ಎಂತ ಇಲ್ಲ. ಹೌದಾ? ಹಾಗಾದ್ರೆ ನೀವು ಮೇಳದಲ್ಲಿ ಗೆಜ್ಜೆ ಕಟ್ಟಿದ್ದು ಅಂದ್ರೆ ಮೊದಲ ಮೇಳ ಯಾವುದು ನಿಮ್ಮದ್ದು? ಮೊದಲ ಮೇಳ ಕೂಡ್ಲು ಮೇಳ. ಕೂಡ್ಲು ಆ, ಕೂಡ್ಲು ದೇವಸ್ಥಾನದಲ್ಲಿ ನಾಟ್ಯವನ್ನು ಕಲಿತದ್ದು, ಕೂಡ್ಲು ಮೇಳದಲ್ಲಿ ಗೆಜ್ಜೆ ಕಟ್ಟಿದ್ದು ಅದರ 18 ವರ್ಷದಲ್ಲಿ. ಅದರ ನಂತರ ಯಾವ ಮೇಳಕ್ಕೆ ಸೇರಿದ್ರಿ? ಅದರ ನಂತರ ಆಮೇಲೆ ಭಗವತಿ ಮೇಳ ಅಂತ ಇತ್ತು. ಭಗವತಿ ಮೇಳ ನಾವು ಕುಂಬ್ಳೆ ಶೇಷಪಣ್ಣ ಅವರು ನಡೆಸಿಕೊಂಡು ಇದ್ದರು. ಅದಂತ ಹೇಳಿದರೆ ದಿವಸಲ ಆಟ ಇಲ್ಲ, ಅಲ್ಲಿ ಒಮ್ಮೊಮ್ಮೆ ಆಟ. ಹಾಗೆ ಆಟಕ್ಕೆ ಆಗುವಾಗ ಹೇಳ್ತಾರೆ ಇಂಥ ತಾರೀಕಿನ ದಿವಸ ಆಟ, ಹಾಗೆ ಹೋಗಿಕೊಂಡು ಹಾಗೆ ಇದ್ದದ್ದು ನಾನು. ನಿಮಗೆ ಯಾರ ಮುಖಾಂತರ ನೀವು ಭಗವತಿ ಮೇಳಕ್ಕೆ ಸೇರಿದ್ರಿ? ಅಲ್ಲೇನಾದ್ರು ಕತೆ ಉಂಟಾ ನಿಮ್ಮದ್ದು? ಭಗವತಿ ಮೇಳಕ್ಕೆ ಅಂತ ಹೇಳಿದರೆ ನಾನು ಹೀಗೆ ಕೇಳಿ ತಿಳಿದವ. ಅಲ್ಲಿ ಕುಂಬ್ಳೆ ಶೇಷಪಣ್ಣ ಮೇಳ ಮಾಡಿದ್ದಾರೆ ಅಂತ. ಹಾಗೆ ನಾನು ಹೋಗಿ ಆ ಮಾತಾಡಿಯೇ ಪರಿಚಯ ಆದ್ದು ನಮಗೆ. ಆಮೇಲೆ ನನ್ನನ್ನು ಸೇರಿಸಿದರು. ಅಲ್ಲೆಲ್ಲ ಒಳ್ಳೆ ಒಳ್ಳೆ ವೇಷ ಎಲ್ಲ ನನಗೆ ಸಿಕ್ಕುತ್ತಿತ್ತು. ಹೆಚ್ಚಾಗಿ ಇದು ಶಬರಿಮಲೆ ಆಗುವಂಥದ್ದು. ಶಬರಿಮಲೆಯಲ್ಲಿ ನನಗೆ ಫಸ್ಟಿನಲ್ಲಿ ಸಿಕ್ಕಿದ್ದು ಭಸ್ಮಾಸುರ ಮಾಡಿ, ಮತ್ತೆ ಒಂದು ಮಾಪಿಳೆ ಒಂದು ಉಂಟಲ್ಲ ವಾವರ, ಹಾಗೆ ಮಾಡಿಕೊಂಡಿದ್ದವ. ಆ ಬಳಿಕ 1 ವರ್ಷ ಇದು ಆಯಿತು, ಕೃಷ್ಣಲೀಲೆ ಕಂಸೋದೆ. ಆ ಸಮಯದಲ್ಲಿ ಇವರು ನಾಗರಾಜರು, ಸುರತ್ಕಲ್ ನಾಗರಾಜರು, ಅವರು ಭಾಗವತರು, ಮುಂದಿನ ಕೃಷ್ಣ ಭಟ್ರು, ವಾಸುದೇವ ಪ್ರಭು, ಹೀಗೆಲ್ಲ ಜನ ಇದ್ದರು. ಅದರಲ್ಲಿ ನನಗೆ ವೇಷ ಅವರು ಕೊಟ್ಟದ್ದು ಕಂಸ. ಹೀಗೆ ಮಾಡುದು, ಹೀಗೆ ಆಯಿತು ತಿರುಗಾಟ. ಆ ಭಗವತಿ ಮೇಳದಲ್ಲಿ ಹಾ. ನಿಮಗೆ ಒಡನಾಟದಲ್ಲಿ ಯಾರೆಲ್ಲ ಕಲಾವಿದ್ರು ಇದ್ರು? ಭಗವತಿ ಮೇಳದಲ್ಲಿ ತಿರುಗಾಟದಲ್ಲಿ ಮುಂದಿಲ್ಲ ಕೃಷ್ಣ ಭಟ್ರು, ಮತ್ತೆ ಮಧೂರಿನವರು ಒಬ್ಬರು ಪಟೇಲರು ಗೊತ್ತಾಯ್ತವರು, ಮತ್ತೊಬ್ಬರು ಮಾಷಾದವರು, ಹೀಗೆಲ್ಲ ಕೆಲವು ಜನ ಪರಿಚಯದವರು ಇದ್ರು. ಯಾರಾದ್ರೂ ಅದ್ರಲ್ಲಿ ಆಪ್ತರು, ಗೆಳೆಯರು ಅಂತ ಯಾರಾದ್ರೂ ನಿಮಗೆ ಗೆಳೆಯರು, ಎಲ್ಲರೂ ಗೆಳೆಯರು. ನನಗೆ ಈಗಲೂ ನೆನಪಿರುವಂತಹ ಒಂದು ವ್ಯಕ್ತಿ ಅಂತ ಯಾರಾದ್ರೂ ಇದ್ದಾರಾ? ವಿಪರೀತವಾಗಿ ನನಗೆ ಗೆಳೆತನ ಅಂತ ಎಲ್ಲರೂ ಒಂದೇ ಹಾಗೆ. ಗೆಳೆತನದಲ್ಲಿ ಒಬ್ಬ ಹೆಚ್ಚು ಒಬ್ಬ ಕಡಿಮೆ ಯಾವುದೂ ಇಲ್ಲ ನನಗೆ, ಒಂದೇ ಹಾಗೆ. ನನ್ನ ಪರಿಚಯದವರು ಎಲ್ಲರೂ ಗೆಳೆಯರೇ ನನಗೆ ಹಾಗೆ. ಸರಿ. ನಂತರ ನೀವು ಕೂಡ್ಲು ಮೇಳ ಆಗಿರ್ಬೋದು, ಧರ್ಮಸ್ಥಳ ಮೇಳ ಆಗಿರ್ಬೋದು, ಭಗವತಿ, ನಂದಾವರ, ಕೊಲ್ಲೂರು, ಸುಂಕದಕಟ್ಟೆ, ಚೌಡೇಶ್ವರಿ, ಸ್ವರ್ನಾಡು, ಕಟೀಲು, ಹೀಗೆ ಅನೇಕ ಮೇಳಗಳಲ್ಲಿ ನೀವು ತಿರುಗಾಟ ಮಾಡಿದ್ದೀರಲ್ಲ, ಅದರ ಅನುಭವ ಎಲ್ಲ ಹೇಗಿತ್ತು ನಿಮಗೆ? ನಾನು ಭಗವತಿ ಮೇಳದಲ್ಲಿ ಇರುವಾಗ ಒಬ್ಬರು ಗೋಪಾಲ ಕೃಷ್ಣ ಅಂತ ಸುಳ್ಯದವರು, ಅವರು ನನ್ನ ಪರಿಚಯದವರು, ನಮ್ಮ ಊರಿನವರಿ. ಅವರು ಬಂದು ಹೇಳಿದರು, ಚೌಡೇಶ್ವರಿ ಮೇಳ ಉಂಟು, ಅಲ್ಲಿಗೆ ಬರಬೇಕು ನೀವು ಅಂತ ಹೇಳಿದರು. ಆಯಿತು ಬರುವ ಅಂತ ಹೇಳಿ ಚೌಡೇಶ್ವರಿ ಮೇಳಕ್ಕೆ ನಾನು ಹೋದೆ. ಅದು ಮಡಿಕೇರಿ ಬಸ್ ಸ್ಟ್ಯಾಂಡಿನಿಂದ ಸ್ವಲ್ಪ ಮೇಲೆ ಸಂತೆಕಟ್ಟೆ ಅಂತ ಉಂಟು, ಸಂತೆ ಆಗುವಂಥದ್ದು. ಅಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ. ಆ ಮೇಳದಲ್ಲಿ ತಿರುಗಾಟ ಮಾಡಿದೆ. ಆ ಸಮಯದಲ್ಲಿ ಇವರು ಸನ್ಯಪ್ಪ ನಾಯ್ಕ್ ಹೇಳುವರು ಭಾಗವತರು, ಮತ್ತು ಚೆಂಡೆ ಮೊದಲಿಗೆಲ್ಲ ಮಧೂರಿನವರು, ಅಡೂರಿನವರೆಲ್ಲ ಇದ್ದರು, ಶಿವಳ್ಳಿ ಭಟ್ರು ಎಲ್ಲ ಇದ್ದರು. ಹಾಗೆ ತಿರುಗಾಟ ಮಾಡಿ ಆ ಸಮಯದಲ್ಲೆಲ್ಲ ಒಡನಾಟವೇ ಹಾಗಾಯಿತು. 3 ತಿಂಗಳವರೆಗೆ ತಿರುಗಾಟ ಆಯಿತು. ಇದು ಸಿಕ್ಕಲಿಲ್ಲ ಅವರಿಗೆ, ನಷ್ಟ ಆಗಿಕೊಂಡೇ ಇತ್ತು. ಆ ಬಳಿಕ ಲಾಸ್ಟಿನಲ್ಲಿ ಒಂದು ಜೋಡಾಟ, 2 ಮೇಳ ಇದ್ದು ಜೋಡಾಟ ಇತ್ತು. ಎಲ್ಲಿ ಯಾವ ಮೇಳ ಅಂತ ನೆನಪು? ಅದು ಒಂದು ಮೇಳ ಯಾವುದು ಅಂತ ಹೇಳಿದ್ರೆ ಬನಾರಿಯಲ್ಲಿ ಒಂದು ಮೇಳ, ನಮ್ಮದು ಚೌಡೇಶ್ವರಿ ಒಂದು ಮೇಳ. ಈ ಮೇಳದಲ್ಲಿ ತನೇಪ್ಪ ಭಾಗವತರು, ಅದರಲ್ಲಿ ಗೋವಿಂದ ಭಟ್ರು, ಈಗ ಅವರು ತೀರಿ ಹೋಗಿದ್ದಾರೆ, ಗೋವಿಂದ ಭಟ್ರು ಅದರಲ್ಲಿ.
ಮತ್ತೆ ಆ ಮೇಳದಲ್ಲಿ ಚೆಂಡೆಗೆ ಚೇವಾರು ರಾಮಕೃಷ್ಣ ಕಮತಿ ಚೌಡಾಟದಲ್ಲಿ. ಇತ್ಲಾಗಿ ನಮ್ಮ ಇದಕ್ಕೆ ಅಣ್ಣಿಗೌಡ ಅಂತ ಹೇಳುವ ಚೌಡೇಶ್ವರಿ ಮೇಳದಲ್ಲಿ. ಅದರಲ್ಲಿ ನಾನು ವೇಷ ಮಾಡಿದ್ದೆ. ಯಾವುದಂದ್ರೆ ಶುರುವಿನಲ್ಲಿ ಮಧುಗೈಟ ಅವರು ಮಾಡಿದ್ದು. ನಾನು ಮತ್ತು ಯಾವುದು ಅಂದರೆ ನಾರಾಯಣ ಮಣಿಯಾಣಿ, ಯಾವುದೋ ಒಂದು ಮಣಿಯಾಣಿ ಹತ್ಲಾಗಿ ಅವರು, ನಾವು ಜೊತೆಯಲ್ಲಿ ಮಾಡಿದ್ದು. ಯಾವುದು ಮಧು ಕೈಟಬೇರು. ಆಮೇಲೆ ಅವರು ರಕ್ತಬೀಜ ಮಾಡಿದರು, ನಾನು ಚಂಡಮುಂಡರಲ್ಲಿ ಒಂದು ಮಾಡಿದೆ. ಹಾಗೆ 3 ತಿಂಗಳಲ್ಲಿ ಸಂಪೂರ್ಣವಾಗಿ ಅಲ್ಲಿ ನಿಂತು ಹೋಯಿತು. ಆ ಮೇಳವೇ ನಿಂತಿತ್ತು. ನನಗೆ ಬರಲಿಕ್ಕೆ ಇಲ್ಲಿಗೆ ನಮ್ಮ ಊರಿಗೆ ಬರಬೇಕಲ್ಲ, ಎಂತ ಇಲ್ಲ, ಇದ್ದದ್ದಕ್ಕೆ ಯಾವ ಸಂಬಳವಿಲ್ಲ, ಯಾವುದೂ ಇಲ್ಲ, ಕಷ್ಟವೇ ಕಷ್ಟ ನಷ್ಟ ಇಷ್ಟೇ ಇಲ್ಲ. ಹೀಗೆ ಬಂದು ನಾನು ಮನೆಯಲ್ಲಿ ಕೂತೆ. ತಿರುಗಾಟ ಅಷ್ಟ ಆಯ್ತಲ್ಲ, ಎಲ್ಲ ತಿರುಗಾಟದವೇ ಲೆಕ್ಕ. ಈ 52ರಲ್ಲಿ ಅದೇ ಎಲ್ಲ ಬಂತು. ಆಮೇಲೆ ಕೊಲ್ಲೂರು ಮೇಳ ಪ್ರಾರಂಭ ಆಯಿತು. ಕಾವೂರು ಕೇಶವಣ್ಣ, ನನ್ನ ಪರಿಚಯ ಎಲ್ಲ ಮೊದಲೇ ಉಂಟು ಅವರಿಗೆ. ಕಾವೂರು ಕೇಶವಣ್ಣ ಮಾಡಿದರು ಅದನ್ನು. ಅದಕ್ಕೆ 2 ವರ್ಷ ತಿರುಗಾಟ ಅಲ್ಲಿ ಆಯಿತು ನನಗೆ, ಕೊಲ್ಲೂರು ಮೇಳದಲ್ಲಿ. ಅಲ್ಲೆಲ್ಲ ಒಡನಾಟ, ದೊಡ್ಡ ಸ್ವಾಮಿಗರು ಮತ್ತು ನಾರಾಯಣಗೌಡ ಕೊಳ್ತಿಗೆ ಮತ್ತು ಹೀಗೆಲ್ಲ ದೊಡ್ಡ ದೊಡ್ಡ ಇದು ಅವರೊಟ್ಟಿಗೆ ನಾನು ಬಣ್ಣದ ವೇಷಧಾರಿಯಾಗಿ ಅಲ್ಲಿಗೆ ಬಂದದ್ದು. ನನ್ನನ್ನು ಅಲ್ಲಿ ಸೇರಿಸಿದ್ದು ಯಾರು ಅಂತ ಹೇಳಿದರೆ ಪೂಕಳ ಲಕ್ಷ್ಮೀನಾರಾಯಣ ಭಟ್ರು. ಅವರು ಬಂದು ಹೇಳಿದರು, ಇದು ಬಣ್ಣದ ವೇಷ ಮಾಡುತ್ತಿದ್ದರೆ ಕೊಲ್ಲೂರು ಮೇಳಕ್ಕೆ ಸೇರಬೇಕು. ಎಷ್ಟು ಸಂಬಳ, ಎಷ್ಟು? 10 ರೂಪಾಯಿ. ಗೊತ್ತಾಯ್ತಲ್ಲ, ದಿವಸಕ್ಕೆ 10 ರೂಪಾಯಿ. ಆಯಿತು ಅಂತ ಹೇಳಿ ಕೊಲ್ಲೂರು ಮೇಳಕ್ಕೆ ಸೇರಿ 2 ವರ್ಷ ತಿರುಗಾಟ ಆಯಿತು. 2 ವರ್ಷ ತಿರುಗಾಟದಲ್ಲಿ 10 ರೂಪಾಯಿ ಅಂತ ಹೇಳಿದ್ದು ಮಾತ್ರವಲ್ಲದೆ ನಮ್ಮ ಕೈಗೆ ಏನು ಸಿಗಲಿಲ್ಲ. ಎಲ್ಲ ಹೀಗೆ ಆಗಿ ಉಂಡು ಬಂತು. ಅಲ್ಲಿ ಯಕ್ಷಗಾನ ಇತ್ತಾ ಕೊಳ್ಳೂರು ಮೇಳಕ್ಕೆ? ಹೌದೌದು, ಯಕ್ಷಗಾನ ಇತ್ತು. ಯಕ್ಷಗಾನ ಇದ್ದರೂ ಅದು ಟೆಂಟಿನ ಆಟ ಅಲ್ವಾ. ಟೆಂಟಿನ ಆಟ ಆಗುವಾಗ ಅಷ್ಟೇ ಖರ್ಚು ಉಂಟು. ಟೆಂಟಿನಲ್ಲಿ ಸರಿಯಾಗಿ ಆದರೆ ಆಯಿತು, ಇಲ್ಲಾಂದರೆ ಎಲ್ಲಿಂದ ಕೊಡೋದು. ಹಾಗಾಗಿ ಅಲ್ಲಿ ಹೋಯಿತು ಅದು 2 ವರ್ಷ. ಆ ಬಳಿಕ ನಂದಾವರ ಮೇಳ ಅಂತ, ವಿಘ್ನೇಶ್ವರ ಭಟ್ರು ನಂದಾವರ ಮೇಳ ಮಾಡಿದರು. ರಾಮ ನೀನು ಬರಬೇಕು ಅಂತ. ಬರುವ, ಸಂಬಳ ಬರ್ತಿ ಕೊಡುವ, ತೊಂದರೆ ಇಲ್ಲ, ಆಯಿತು ಬರ್ತೇನೆ. ಹಾಗೆ 1 ವರ್ಷ ತಿರುಗಾಟ ಆಯಿತು. ಬರ್ತಿ, ಬಾಯಿಯಲ್ಲಿ ಬರ್ತಿ ಅಲ್ಲದೆ ಬೇರೆ ಯಾವುದೂ ಇಲ್ಲ, ಏನೂ ಇಲ್ಲ. ಲಾಸೇ ಅವರಿಗೆ, ಲಾಸ್ ಆದ್ದು, ಎಲ್ಲಿಂದ ಕೊಡುವುದವರು. ಹಾಗೆ ನಂದವರು ಹೋಯಿತು. ನಂದವರು ಹೋದ ಮೇಲೆ ನಾನು ಇನ್ನೆಂತ ಮಾಡುವುದು ಅಂಥೇಳಿ, ಇದು ಎಂತ ಇಲ್ಲಿ ಒಂದು ಮೇಳ, ಅದು ಇವರದ್ದು ಸ್ವರ್ನಾಡು ಮೇಳಕ್ಕೆ ಆ ಸೆಟ್ರು ನನ್ನನ್ನು ಹೇಳಿದರು ಬರಬೇಕು ಅಂತ. ಅಲ್ಲಿಗೆ ಹೋದೆ. ಎಡೆಯಲ್ಲಿ ಆಟ. ಹೋದರೆ ಆಟ ಆದ ದಿವಸ ಮರುದಿವಸ ಮನೆಗೆ ಬರುವುದು, ದುಡ್ಡು ಕೊಡ್ತಾರೆ. ಬೇಕಾದಷ್ಟಲ್ಲ, ಒಂದು ಆ ಕಾಲದಲ್ಲಿ ಒಂದು ಮಟ್ಟು ಕೊಟ್ಟುಕೊಂಡಿದ್ದರು. ಕೆಲವು ಆಯಿತು. ಆ ಬಳಿಕ ಇನ್ನೆಂತ ಮಾಡುವುದು, ನಿತ್ಯದ ಆಟ ಆಗಬೇಕು ನನಗೆ. ಇದು ಎಡೆಯಲ್ಲಿ ವಾರಕ್ಕೆ ಒಂದು ಆಟ, ಹಾಗೆ ಹಾಗೆ ನಮಗೆ ಅದು ಹೋಗ್ಲಿಕ್ಕೆ ಬರಲಿಕ್ಕೆ ದುಡ್ಡು ಬಸ್ಸಿಗೆ ಆಯಿತು. ನನಗೆ ಮನೆಯಲ್ಲಿ ಎಂತ ಉಂಟು, ಎಂತ ಇಲ್ಲ, ಎಂತ ಮಾಡೋದು, ಇನ್ನು ಎಂತ ಮಾಡಲಿಕ್ಕೂ ಆಗುವುದಿಲ್ಲ. ಆದರೆ ಎಂತ ಮಾಡೋದು ಅಂತೇಳಿ ಆಲೋಚನೆ ಮಾಡಿ ಆಗುವಾಗ ಇದು ಸುಂಕದ ಕಟ್ಟೆಗೆ ಸೇರಿದೆ. ಸುಂಕದ ಕಟ್ಟೆಗೆ ಸೇರಿ ಆಗುವಾಗ 1 ವರ್ಷ ತಿರುಗಾಟ ಆಯಿತು. ಸುಂಕದ ಕಟ್ಟೆ ಮೇಳದಲ್ಲಿ ಯಾರೆಲ್ಲ ಇದ್ರ ನೀವು ಸೇರಿದ ಟೈಮಲ್ಲಿ? ನಾನು ಸೇರಿದ ಸಮಯದಲ್ಲಿ ಸುಂಕದ ಕಟ್ಟೆಯಲ್ಲಿ ಇದ್ದದ್ದು ಯಾರು ಅಂತ ಹೇಳಿದರೆ, ಒಬ್ಬರು ಭಾಗವತರು, ಇವರು ಒಂದು ಕುಲಾಲ್ರು. ಅವರ ಕುಲಾಲ್ರು ಯಾವುದು ಅಂತ ಹೇಳಿ ಬರುವುದಿಲ್ಲ. ಮತ್ತೆ ಚೆಂಡೆಗೆ ಪದ್ಯಾನ ಶಂಕರನಾರಾಯಣ ಭಟ್ರು. ಮೊದಲಿಗೆ ಯಾರು ಅಂತ ಸರಿ ಗೊತ್ತಿಲ್ಲ ನನಗೆ. ಶ್ರೀವೇಷದಲ್ಲಿ ಉಡುಪಿ ಆನಂದ ಅಂತ ಒಬ್ಬರು,
ಮತ್ತೆ ಪುರಂದರ, ಮತ್ತೆ ಹೀಗೆಲ್ಲ ಸುಮಾರು ಜನ ಇದ್ದು. ಈಗ ನನಗೆ ನೆನಪು ಇಲ್ಲ, ನೆನಪು ಉಳಿಯುವುದಿಲ್ಲ. ಹಾಗೆ ಒಂದು ವರ್ಷ ತಿರುಗಾಟ ಆಯಿತು. ಹಾ. ನಾವು ನಿರ್ಣಯ ಮಾಡಿದ್ದು ಅಂತ ಹೇಳಿದರೆ, ಇದು ಪುತ್ತೂರು ನಾರಾಯಣ ಹೆಗ್ಡೆಯ ಮಗ ಚಂದ್ರಶೇಖರ ಹೆಗ್ಡೆ ಅವರು ಇದ್ದರು. ಅವರು ನನ್ನನ್ನು ಕರ್ಕೊಂಡು ಹೋಗಿ ಅವರು ಎಲ್ಲ ನಿರ್ಣಯ ಮಾಡಿದ್ದು, ಇಂತಿಷ್ಟೇ ಸಂಬಳ ಅಂತ. ಎಷ್ಟು? 5,500 ಅಂತ 6 ತಿಂಗಳಿಗೆ. ಹಾಗೆ ಹತನಾವಧಿ ಪತ್ತರಾಜ ಅಂತ ಉಂಟಲ್ಲ, ಅದಾದ ಮೇಲೆ ನನಗೆ ಲೆಕ್ಕ ಮಾಡಿ ಆಗುವಾಗ 4,500 ಸ್ವಾಮಿಗಳು ಕೊಟ್ಟರು. ಹಾ. ನಾವು ನಿರ್ಣಯ ಮಾಡಿದ್ದು ಎಷ್ಟು? 5,500. ಅವರು ಕೊಟ್ಟದ್ದು 4,500. ಚಂದ್ರಶೇಖರ ಹೆಗ್ಡೆಯರಲ್ಲಿ ಕೇಳಿದದ್ದು, ಅದೇನು ಹೀಗೆ? ಅವರ ಸ್ವಾಮಿಗಳಲ್ಲಿ ಹೋಗಿ ಕೇಳಿದರು, ಅದೇನು ನೀವು ಹೇಳಿದ್ದು ಹೀಗೆ ಅಲ್ವಾ, ಅದೇನು ರಾವನಿಗೆ ಕಡಿಮೆ ಹೊಡಿದ್ದೇನು? ಅದು ಹಾಗೆ ಅಂತ ಹೇಳಿದರೆ ಫಸ್ಟಿನಲ್ಲಿ ಬಂದವರಿಗೆ ಅದರಿಂದ ಹೆಚ್ಚು ಕೊಡುವುದಿಲ್ಲ. ಫಸ್ಟಿನಲ್ಲೆಲ್ಲ ಅವರು ಬಂದದ್ದು. ಆಯಿತು, ಹಾಗೆ ಆಯಿತು. ಆಮೇಲೆ ನಾನು ಆಲೋಚನೆ ಮಾಡಿದೆ, ಇದು ನನಗೆ ಮೇಳ ಬೇಡ, ಯಾವುದು ಬೇಡ, ಕೂಲಿ ಕೆಲಸಕ್ಕೆ ಹೋಗುವ. ಕೂಲಿ ಕೆಲಸಕ್ಕೆ ಹೋಗಿದ್ದರಿಂದ ಹೆಚ್ಚು ಸಂಬಳ ಸಿಗ್ತದೆ, ದೊಡ್ಡದು. ಅಷ್ಟೇ ಕಷ್ಟ ಉಂಟು ಮನೆಯಲ್ಲಿ. ಅಷ್ಟಾಗುವಾಗ ಏನಾಯ್ತು ಅಂದರೆ, ಕುರಿಯ ಗಣಪತಿ ಶಾಸ್ತ್ರಿಗಳು ಒಬ್ಬರನ್ನು ನನ್ನಲ್ಲಿಗೆ ಕಳಿಸಿದರು. ಮೇಳಕ್ಕೆ ಬರಬೇಕು, ಬಣ್ಣದ ವೇಷಕ್ಕೆ 1 ಜನ ಆಗಬೇಕು, ಬರಬೇಕು ಅಂತ. ಯಾವುದು? ಕಟೀಲಲ್ಲಿ. ಆಯ್ತು, ಎಂತ ಮಾಡೋದು? ಹಾಗೆ ಹೋದೆ ನಾನು. ಹಾಗೆ ಹೋಗಿ ತಿರುಗಾಟ ಆಯ್ತು. ಕಟೀಲು ಯಾವ ಮೇಳಕ್ಕೆ? ಎಷ್ಟನೇ ಮೇಳ? 3ನೇ ಸೆಟ್ಟು. 3ನೇ ಮೇಳಕ್ಕೆ. ಆ ಸಮಯದಲ್ಲಿ ಎಷ್ಟು ಅಂತ ಹೇಳಿದರೆ 4ನೇ ಸೆಟ್ ಇದ್ದದ್ದು. 4ನೇ ಸೆಟ್ ಇದ್ದದ್ದು. ಹಾ. 3ನೇ ಸೆಟ್ಟಿನಲ್ಲಿ ಗಣಪತಿ ಶಾಸ್ತ್ರಿಗಳು, ನಾನು. ಆ ಸಮಯದಲ್ಲಿ ಇದು 1ನೇ ಬಣ್ಣಕ್ಕೆ ಇದು ಯಾರು ಅಂತ ಹೇಳಿದರೆ ಇವರು, ಅವರು ಈಗ ತೀರಿ ಹೋಗಿದ್ದಾರೆ, ಇದು ಗಂಗಾಧರ ಅಂತ ಹೇಳುವವರು. ಅವರು ತೀರೋಗಿದ್ದಾರೆ, ಮಹಿಷಾಸುರ ಮಾಡುವವರು. ಮತ್ತೆ ಗುಡ್ಡಪ್ಪಣ್ಣ ಇದ್ದರು, ಮತ್ತೆ ಹೀಗೆ ಕೆಲವು ಜನ ಎಲ್ಲ ಇದ್ದರು. ಹಾಗೆ ತಿರುಗಾಟ ಮಾಡಿ 20 ವರ್ಷದವರೆಗೆ ತಿರುಗಾಟ ಕಟೀಲು ಮೇಳದಲ್ಲಿ. ಕಟೀಲು ಮೇಳದಲ್ಲಿ ಯಾವ ವೇಷ ಆಗ್ತಾ ಇದ್ದದ್ದು ನೀವು? ಬಣ್ಣವೇ, ರಾವಣ, ಮೈರಾವಣ, ಮತ್ತೆ ಹೆಣ್ಣು ಬಣ್ಣ, ಪೂತನಿ, ಶೂರ್ಪನಖೆ, ಗೊತ್ತಾಯ್ತಲ್ಲ. ಮತ್ತೆ ಎಡೆಯಲ್ಲಿ ಯಾವುದಾದರೂ ಅವರು ಮನಸ್ಸಿದ್ರೆ ಒಂದೊಂದು ರಾಜವೇಷ ಹಾಕ್ಲಿಕ್ಕೆ. ಕೆಲವು ಸಮಯದಲ್ಲಿ ಇದು ರಾಮಾಶ್ವಮೇಧ ಆದರೆ ಸುರುವಿನಲ್ಲಿ ನಂದು ಶತ್ರುಘ್ನ ಆಗಿ ಉಂಡಿತ್ತು, ಪೀಠಿಗೆಗೆ ಶತ್ರುಘ್ನ ಮಾಡಿ ಆಮೇಲೆ ವೀರಭದ್ರ, ಒಂದು ಅರ್ಧ ಶತ್ರುಘ್ನ ಮಾಡಿ ಆಮೇಲೆ ವೀರಭದ್ರ. ಹಾಗೆ ಹಾಗೆ ಎಲ್ಲ ವೇಷವನ್ನು ಮಾಡಿದ್ದೇನೆ ನಾನು. ಬಣ್ಣ ಲೆಕ್ಕಕ್ಕೆ ಬಣ್ಣದ ವೇಷಧಾರಿ, ಗೊತ್ತಾಯ್ತಲ್ಲ. ಎಲ್ಲ ವೇಷವನ್ನು ಮಾಡಿಕೊಂಡೇ ಇದ್ದವ ನಾನು. ಎಲ್ಲ ಅನುಭವ ಉಂಟು ನನಗೆ. ಅನುಭವದಲ್ಲಿ ದೊಡ್ಡ ಅನುಭವ ಅಲ್ಲ, ಸಣ್ಣ ಮಟ್ಟಿನ ಅನುಭವದಲ್ಲಿ. ಇನ್ನೊಬ್ಬರಿಗೆ ಹೇಳಿಕೊಡುವಷ್ಟು ನನಗೆ ಇಲ್ಲ, ಆದರೂ ಅಷ್ಟು ಮಾಡಿಕೊಂಡಿದ್ದೆ. ಹಾಗೆ 20 ವರ್ಷವರೆಗೆ ತಿರುಗಾಟ ಆಯಿತು. ಆಮೇಲೆ ನನಗೆ ಮಂಡಿ ನೋವು ಪ್ರಾರಂಭ ಆಯಿತು, ಹಾರಲಿಕ್ಕೆ ಆಗುವುದಿಲ್ಲ. ಇಲ್ಲ ಅಂತಾದರೆ ಇದು ಕೇಶವರ ಕಟ್ಟಿ ಅದು ಹೇಳಿಕೊಂಡಿದ್ದರು ಕಟೀಲಿನಲ್ಲಿ. ಕಾಲು ಮಡಿಚಿ ನಾನು ಹಾರಿಕೊಂಡಿದ್ದೆ, ಗೊತ್ತಾಯ್ತಲ್ಲ. ಕೇಶವರಿ ಕಟ್ಟಿ ಕಾಲು ಮಡಿಚಿಕೊಂಡು ಹಾರಿಕೊಂಡಿದ್ದೆ. ಆಮೇಲೆ ಇದು ಮಂಡಿ ನೋವು ಪ್ರಾರಂಭ ಆಯಿತು. ಮಂಡಿ ನೋವು ಆಗುವಾಗ ಅಂತಿದ್ದವು. ಆ ಬಳಿಕ 2012ರಲ್ಲಿ 2012 ಫೆಬ್ರವರಿಯವರೆಗೆ ತಿರುಗಾಟ ಮಾಡಿದೆ. ನನಗೆ ಮೂತ್ರದ ಇದು ತೊಂದರೆ ಆಯಿತು, ಮೂತ್ರ ಸರಿ ಹೋಗೋದಿಲ್ಲ ಅಂತ ಆಯಿತು. ಅದು ಏನು ಪರೀಕ್ಷೆ ಮಾಡಿ ನೋಡುವಾಗ ಅದು ಮೂತ್ರಕೋಶದಲ್ಲಿ 2 ಹೊಡೆಯಲ್ಲಿ ದುರ್ಮಾಂಸ ಕಟ್ಟಿದೆ ಅಂತ, ಆಪರೇಷನ್ ಆಗಬೇಕು. ಹಾಗೆ ಮೇಳ ಬಿಟ್ಟು ನಾನು ಆಸ್ಪತ್ರೆಗೆ ಹೋದ್ದು. ಆಮೇಲೆ ತಿರುಗಾಟಕ್ಕೆ ಹೋಗಲಿಲ್ಲ ನಾನು, ಗೊತ್ತಾಯ್ತಲ್ಲ ವಿಷಯ.
ಕುರಿಯ ಭಾಗವತರ ಬಗ್ಗೆ ಒಂದೆರಡು. ಕುರಿಯ ಭಾಗವತರ ಬಗ್ಗೆ ಧಾರಾಳವಾಗಿ ಹೇಳ್ಬಹುದು. ಅವರ ವಿಚಾರದಲ್ಲಿ ಹೇಳುತ್ತಿದ್ರೆ ಎಷ್ಟೋ ಸಮಯ ಹೇಳಿದರು ಹೇಳುವಷ್ಟು ಮುಗಿಯಲಿಕ್ಕಿಲ್ಲ, ಅದು ಹೇಳಿದಷ್ಟು ಮುಗಿಯಲಿಕ್ಕಿಲ್ಲ ಅಂಥದ್ದು. ಅಂಥ ಗುಣ ಅವರಲ್ಲಿ. ಎಂಥವನನ್ನಾದರೂ ಒಂದು ವೇಷಧಾರಿಯನ್ನಾಗಿ ಮಾಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಉಂಟು. ಎಲ್ಲ ಹೇಳಿಕೊಡ್ತಾರೆ ಹೀಗೆ ಹೀಗೆ ಅಂತ. ನನಗೆ ರಂಗದಲ್ಲಿಯೇ ಸೂಚನೆ ಕೊಟ್ಟೇ ನನಗೆ ಹೇಳಿಕೊಟ್ಟವರು, ಗೊತ್ತಾಯ್ತಲ್ಲ. ಅಂಥ ಮಹನೀಯರು, ಅಂಥ ದಾನಿಗಳು ಕುರಿಯ ವಿಠಲ ಶಾಸ್ತ್ರಿಗಳು. ಮತ್ತೆ ರಾಮ ಅಂತ ಹೇಳಿದರೆ ನನ್ನಲ್ಲಿ ಬಹಳ ಪ್ರೀತಿ ಅವರಿಗೆ, ಗೊತ್ತಾಯ್ತಲ್ಲ. ಅವ್ರು ಹೇಳಿದೆಲ್ಲ ಕೆಲಸ ಮಾಡಿಕೊಂಡಿದ್ದೆ ನಾನು. ಆದ ಕಾರಣವಾಗಿ ಅದು ಈಗಲೂ ಒಮ್ಮೊಮ್ಮೆ ಎಡೆಯಲ್ಲಿ ಒಮ್ಮೊಮ್ಮೆ ಫೋನ್ ಮಾಡ್ತೇನೆ ಅವರಿಗೆ. ಫೋನ್ ಮಾಡಲಿಕ್ಕೆ ನನ್ನ ಯಾವಾಗಲೂ ಆಶೀರ್ವಾದ ನನಗೆ ಇದೆ ಅಂತ ಹೇಳ್ತಾರೆ, ಏನು ತೊಂದರೆ ಇಲ್ಲ. ಆ ಬಳಿಕ ಯಾವುದು ನಂತರ ಮತ್ತೊಬ್ಬರು ಹಿರಿಯ ಭಾಗವತರು ಬಲಿಪ ಭಾಗವತರಿದ್ದಾರಲ್ಲ, ಅವರ ಜೊತೆ ಒಡನಾಟ ಉಂಟ ನಿಮ್ಮದ್ದು? ಬಲಿಪ ಭಾಗವತರ ಒಡನಾಟ ಇಲ್ಲ ಇದ್ರು ಎಡೆಯಲ್ಲಿ ಕೆಲವು ಆಟದಲ್ಲಿ ಅವರ ಪದ್ಯಕ್ಕೆ ನನ್ನ ವೇಷ ಆಗಿದೆ, ಗೊತ್ತಾಯ್ತಲ್ಲ. ಈಗ ಕೆಲವು ಕಡೆಯಲ್ಲಿ ಅಭಿಮಾನಿಗಳು ಅವರನ್ನು ಭರಿಸ್ತಾರೆ ನಮ್ಮ ಆಟಕ್ಕೆ, ಕಟೀಲು ಮೇಳಕ್ಕೆ. ಅವರು ಕಟೀಲು ಬಿಟ್ಟ ಮೇಲೆ ಅದಕ್ಕೆ ಮೊದಲು 2ನೇ ಸೆಟ್ಟಿನಲ್ಲಿ ಅವರು ಭಾಗವತರಲ್ವ, ನಾನು 3ನೇ ಸೆಟ್ಟಿವ. ಅಲ್ಲಿ ಅಂತ ಹೇಳಿದರೆ ಒಂದು ಯಾವುದು ಅಂತ ಹೇಳಿದರೆ ಯಾವುದೋ ಒಂದು ಪ್ರಸಂಗ, ಈಗ ಯಾವುದು ಅಂತ ನನಗೆ ನೆನಪು ಬರುವುದಿಲ್ಲ, ಗೊತ್ತಾಯ್ತು. ನನ್ನ ಸಮಾಸುರ, ಸಮಾಸುರನ ವಿಷಯದಲ್ಲಿ ಅವರ ಭಾಗವತಿಗೆಯಲ್ಲಿ ಎಷ್ಟೋ ವಿಸ್ತರಣೆ ಉಂಟು. ಸಮಾಸುರನದ್ದು ಕುರಿಯದವರದ್ದು ಅಷ್ಟು ಇಲ್ಲ, ಗೊತ್ತಾಯ್ತಲ್ಲ. ಸಮಾಸುರ ಹಾಗೆ ಅವರಲ್ಲೆಲ್ಲ ಕೇಳಿದೆ. ಪ್ರತಿಯೊಂದನ್ನು ಬಿಡದೆ ಅವರು ನನಗೆ ತಲೆಗೆ ಹೋಗುವಂತೆ ಎಲ್ಲವನ್ನು ಹೇಳಿಕೊಟ್ರು ಅವರಿಗೆ. ಆಮೇಲೆ ಒಂದು ಆಟಕ್ಕೆ ದೇವಿ ಮಹಾತ್ಮಕ್ಕೆ ಅವರು ಬಂದರು ನಮ್ಮ ಸಿಟ್ಟಿಗೆ, ನನ್ನದು ಶುಂಭ. ಅಲ್ಲಿಯೂ ಆ ರೀತಿಯಲ್ಲಿ ಹೇಳಿಕೊಟ್ರು ಅವರು. ಹಾಗಾಗಿ ಅವರ ಒಡನಾಟ ಅಷ್ಟೇ ನಮಗೆ. ಆ ಬಳಿಕ ಇವರದ್ದು ಒಡನಾಟ, ಅವರ ಮಗ ಪ್ರಸಾದ ಬಲಿಪ ಅವರದ್ದು ಅಂತ ಹೇಳಿದರೆ, ನಾನು ಕಟೀಲು ಮೇಳಕ್ಕೆ ಇದು ಯಾವುದರಲ್ಲಿ ಅಂತ ಹೇಳಿದರೆ ನವರಾತ್ರಿಯಲ್ಲಿ 9 ದಿವಸದವರೆಗೆ ಅಲ್ಲಿ ಆಟ ಉಂಟು. 7 ಗಂಟೆಯಿಂದ ಪ್ರಾರಂಭ ಆದರೆ 10 ಗಂಟೆಯವರೆಗೆ. ಆಮೇಲೆ ಲಲಿತಾ ಪಂಚಮಿಯ ದಿವಸ ಇಡೀ ರಾತ್ರಿ ಹಾಗೆ ಆಟ. ಹಾಗೆ ನಾನು ಬಿಡದ್ದೆ ಈ ನವರಾತ್ರಿಗೆ ಅಲ್ಲಿಗೆ ಹೋದರೆ ಅಲ್ಲಿ ಬಲಿಪರು ಬಂದುಕೊಂಡಿದ್ರು, ಬಲಿಪರು ಪ್ರಸಾದರು. ಹಾಗೆ ಅವರ ಒಡನಾಟ ಎಷ್ಟು ಉಂಟು. ಒಮ್ಮೆ ಏನಾಯ್ತು ಅಂತ ಹೇಳಿದರೆ, ಭಾಗವತರು ಅಂತೇಳಿ ಇದು ಕುಮಾರ ವಿಜಯ ಪ್ರಸಂಗ. ಅಷ್ಟಾಗುವಾಗ ಅಲ್ಲಿ ಹುಡುಗಿದರೆ ಪದ್ಯ ಪುಸ್ತಕ ಸಿಗ್ಲಿಲ್ಲ. ಎಂತ ಮಾಡೋದು. ನನ್ನದು ಪದ್ಮಾಸುರ. ಅಷ್ಟಾಗ ನಾನು ಹೇಳಿದೆ, ನಾನು ಪದ್ಯ ಎತ್ತಿ ಕೊಟ್ಟರೆ ಧಾರಾಳ ಸಾಕು, ನಾನು ಮುಂದುವರಿಸುತ್ತೇನೆ, ಗೊತ್ತಾಯ್ತು. ಹಾಗೆ ನಾನು ಪ್ರತಿಯೊಂದು ಬಿಡದ್ದೆ ಸುರುವಿನ ಒಂದು ಭಾಗ ಅಲ್ಲಿವರೆಗೆ ನಂದು. ಅಲ್ಲಿವರೆಗೆ ಪ್ರತಿಯೊಂದನ್ನು ಎಡೆಬಿಡದೆ ಕೊಡ್ತಾ ಇತ್ತು. ಅವರಿಗೆ ಖುಷಿ ಆಯಿತು. ಮತ್ತೆ ಅದು ಅವರಿಗೆ ಬರ್ತದೆ, ತೊಂದರೆ ಇಲ್ಲ, ಬಾಯ್ಪಾಠ. ಹಾಗೆ ನಮಗೆ ಅಷ್ಟು ಒಡನಾಟ, ಗೊತ್ತಾಯ್ತಲ್ಲ. ಸರಿ, ಈ ಸುದೀರ್ಘ ವರ್ಷ ತಿರುಗಾಟದಲ್ಲಿ ಅತಿ ಸಂತೋಷ ತಂದು ಕೊಟ್ಟ ಕ್ಷಣ ಅಂತ ಯಾವ್ದಾದ್ರು ಉಂಟಾ? ಅತಿಯಾದಂತಹ ಸಂತೋಷ ತಂದು ಕೊಟ್ಟದ್ದು ಅಂತ ಹೇಳಿದರೆ, ಅದು ಇಂಥ ದಿವಸ ಅಂತ ಇಲ್ಲ. ನಾನು ತಿರುಗಾಟ ಇಷ್ಟು 20 ವರ್ಷ ತಿರುಗಾಟ ಮಾಡಿದ್ದೇನಲ್ಲ, ಈ ತಿರುಗಾಟದಲ್ಲಿ 20 ವರ್ಷವೂ ನನಗೆ ಸಂತೋಷವೇ. ಏನೂ ತೊಂದರೆ ಇಲ್ಲ, ಯಾವ ತೊಂದರೆಯೂ ಇಲ್ಲ, ಯಾವ ವಿಷಯವೂ ಇಲ್ಲ, ಯಾವ ದನಿಗಳು ನನ್ನನ್ನು ಏನು ಹೇಳಲಿಲ್ಲ. ಸಂತೋಷವೇ, ಏನು ತೊಂದರೆ ಇಲ್ಲ. ಹಾಗೆ ನಮಗೆ ಒಡನಾಟ ಎಷ್ಟೋ ಜನರದ್ದು ಇತ್ತು ಆ ಸಮಯದಲ್ಲಿ, ಗೊತ್ತಾಯ್ತಲ್ಲ. ಹೆಚ್ಚಾಗಿ ಒಡನಾಟ ಇವರು ಯಾವುದು
ನೀವು ಇದಕ್ಕೆ ಹೋದಿರಂತೆ ಇವರು ಕಾವಲುಗಟ್ಟೆ ಕಾವಲುಗಟ್ಟೆ ಗಂಗಾಯಣ್ಣ ಗೇರುಗಟ್ಟೆ ಗಂಗಾಯಣ್ಣ. ಆಗ ನನಗೆ ಬಿಟ್ಟು ಹೋದ್ದು ಗೇರುಗಟ್ಟೆ ಗಂಗಾಯಣ್ಣ ಅನ್ನೋ ವಿಷಯ. ಅವರು 1ನೇ ಬಣ್ಣ, ನಾನು 2ನೇ ಬಣ್ಣ. ಈಗ ನಮಗೆ ಇದು ಆಗುತ್ತಾ ಇತ್ತು ಜೋರಾಗಿ. ಹೋದಲ್ಲೆಲ್ಲ ದುಶ್ಯಾಸನವಧೆ ಗೊತ್ತಾಯ್ತಲ್ಲ. ಕೆಲವು ಕಡೆಯಲ್ಲೆಲ್ಲ ದುಶ್ಯಾಸನವಧೆ ಆಗಬೇಕು ಅಂತ. ಹಾಗೆ ದುಶ್ಯಾಸನವಧೆ, ನನ್ನದು ದುಶ್ಯಾಸನ, ಅವರದ್ದು ರುದ್ರಭೀಮ ಗೊತ್ತಾಯ್ತಲ್ಲ. ಚೆಂಡೆಗೆ ಆ ಸಮಯದಲ್ಲಿ ಮಧ್ಯಾಹ್ನ ಶಂಕರನಾರಾಯಣ ಭಟ್ರು ಅದನ್ನು ಬಿಟ್ಟು ಎಡನೀರು ಮೇಳಕ್ಕೆ ಸೇರಿದ್ದಾರೆ. ಅದರಲ್ಲಿ ಅಡೂರು ಲಕ್ಷ್ಮೀನಾರಾಯಣ ಅಂತ ಚೆಂಡೆಯವರು, ಕುರಿಯ ಭಾಗವತರಿ. ಹಾಗೆ ಎಷ್ಟೋ ಸರ್ತಿ ಆಗಿ ನಮಗೆ ಒಡನಾಟ ಆಗಿ ಇದಾಗಿದೆ. ಅಷ್ಟೆಲ್ಲ ಅನುಭವ ಇತ್ತು, ಮೊದಲೇ ಅನುಭವ ಇತ್ತು. ಈಗ ನೀವೆಲ್ಲ ಕೇಳಿದರೆ ನನಗೆ ಯಾವುದು ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ಪರಿಸ್ಥಿತಿ ಈಗ ಆರೋಗ್ಯ ಸರಿ ಇಲ್ಲ, ಆದ ಕಾರಣ ಹಾಗೆ ಆಗಿದೆ. ಈಗ ಹೇಳುವುದಾದರೂ ಹಿಂದೆ ಮುಂದೆ ಎಲ್ಲ ಆಗಿಕೊಂಡಿರ್ತದೆ, ತೊಂದರೆ ಇಲ್ಲ. ನೀವು ಸುಮಾರು ವೇಷಗಳನ್ನು ಮಾಡಿದ್ದೀರಲ್ಲ, ಹೌದು. ಅದು ನಿಮ್ಗೆ ಪ್ರಿಯವಾದ ವೇಷ, ಇಷ್ಟ ಈ ವೇಷ ಮಾಡ್ಲಿಕ್ಕೆ ನನಗೆ ತುಂಬಾ ಇಷ್ಟ ಹಾಗಿರುವಂತಹ ವೇಷ ಯಾವ್ದಾದ್ರು ಉಂಟಾ? ಪ್ರಿಯವಾದಂತ ವೇಷ ಅಂತ ಹೇಳಿದ್ರೆ ರಾವಣ. ಹಾ. ಗೊತ್ತಾಯ್ತಿಲ್ಲ. ಅತಿಗಾಯ ಇಂದ್ರಜಿತ್ತು ಮೈರಾವಣ ಕಾಳಗ. ಆದರೆ ರಾವಣನಿಗೆ 4 ಗಂಟೆಯವರೆಗೆ ಪೀಟಿಗೆ ಕಟ್ಟಿದರೆ 4 ಗಂಟೆಯವರೆಗೆ ಉಂಟು ರಾವಣ. ಅದು ಬರೇ ಬಣ್ಣ ಅಂತ ಆರ್ಭಟ ಅಟ್ಟಾಸ ಕೊಟ್ಟು ಮಾಡುವಂತದ್ದಲ್ಲ. ಎಲ್ಲ ವಿಷಯವೇ ಗೊತ್ತಬೇಕು ರಾವಣನಿಗೆ, ಎಲ್ಲ ವಿಷಯ ತಿಳಿಬೇಕು. ಬರೇ ಅಟ್ಟಾಸ ಕೊಟ್ಟರೆ ಸಾಲದು ರಾವಣ ಅಂತ ಹೇಳಿ. ಅಂತ ರಾವಣನ ವಿಷಯವಾಗಿ ನನಗೆ ಬಹಳ ಚಂದ, ಒಳ್ಳೇದಾಗಿದೆ. ನಿಮಗೆ ಹೆಸರು ಪ್ರೀತಿ. ಹೆಸರು ತಂದು ಕೊಟ್ಟ ವೇಷ ಅಂತ ಯಾವ್ದಾದ್ರು ಉಂಟಾ? ಹೆಸರು ತಂದು ಕೊಟ್ಟದ್ದು ಅಂತ ಹೇಳಿದರೆ ಹೆಸರು ಇಂಥದ್ದೇ ಅಂತ ಇಲ್ಲ. ಬಣ್ಣದ ವೇಷ ಎಲ್ಲ ಹೆಸರು ತಂದು ಕೊಟ್ಟದ್ದೇ, ಪ್ರತಿಯೊಂದನ್ನು. ಗೊತ್ತಾಯ್ತಲ್ಲ. ನನ್ನ ಮಹಿಷಾಸುರ ಆಗಿದೆ, ಅದು ಕಟೀಲು ಮೇಳದಲ್ಲಿ ಅಲ್ಲ, ಬೇರೆ ಮೇಳದಲ್ಲಿ ಮಹಿಷಾಸುರ ಎಷ್ಟೋ ಆಗಿದೆ. ಗೊತ್ತಾಯ್ತಲ್ಲ. ಹಾಗೆ ಹೆಸರು ಇಂಥ ವೇಷವೇ ಹೆಸರು ತಂದು ಕೊಟ್ಟದ್ದು ಅಂತ ಇಲ್ಲ. ಮತ್ತೆ ಕೆಲವು ಕಡೆಯಲ್ಲಿ ಇವರು ಇರುವಾಗ, ಯಾರು ಮಧ್ಯಾಹ್ನ ಶಂಕರ ಭಟ್ರು ಇರುವಾಗ, ನಮ್ಮದು ಇಲ್ಲಿ ಅರಸಿನ ಮಕ್ಕಿಯಲ್ಲಿ ಒಂದು ಇದಾಯಿತು ದುಶ್ಯಾಸನವಧೆ. ಅದರಲ್ಲಿ ಹೈ ಕ್ಲಾಸ್ ರಾಮ ನಿನ್ನ ದುಶ್ಯಾಸನ ಭೀಮ ಕಾಂಬಲೇ ಇಲ್ಲ, ನಿನ್ನದೇ ಕಂಡದ್ದು ಹೇಳಿಕೊಂಡು. ಗೊತ್ತಾಯ್ತು. ಹೀಗೆಲ್ಲ ಆಗಿದೆ. ಆಮೇಲೆ ಒಮ್ಮೆ ಇದಾಗಿದೆ ಅಂತ ಹೇಳಿದರೆ, 2 ಮೇಳ ಜಾಯಿಂಟ್ ಆಗಿ ಕಟೀಲಿನಲ್ಲಿ ಒಂದು ಆಟ ಆಯಿತು. ಅದು ರಾವಣ ಇಂದ್ರಾಯಿತು ಕಾಳಗ, ಯಾವುದೋ ಇಂದ್ರಾಯಿತು ಕಾಳಗ, ದಶಾವತಾರ. ಕಟೀಲಿನಲ್ಲೆಲ್ಲ ದಶಾವತಾರ. ಅದು ಇದು ಇವರ ಮನೆಯ ಹತ್ತಿರ, ಬಡಕಾಯಿ ಬಾಗಿಲ ಅಂತ, ಅಲ್ಲಿಗೆ ಅವರ ಮನೆಗೆ ಹೆಸರು. ವಿಠಲ ಶೆಟ್ಟರ ಮನೆಗೆ ಹೆಸರು. ಎಂತ ಒಂದು ಈಗ ಬರುವುದಿಲ್ಲ ನನಗೆ, ಮೊದಲು ಬಂದುಕೊಂಡಿತ್ತು. ಅಲ್ಲಿ ಅಂತ ಹೇಳಿದರೆ ದಶಾವತಾರ 2 ಮೇಳದ್ದು. ಒಂದು ಬಲಿಪರ ಸೆಟ್ಟಿನ ಮೇಳ, ಮತ್ತೊಂದು ಕುರಿಯ ಗಣಪತಿ ಶಾಸ್ತ್ರಿಗಳ ಮೇಳ. ಗುರಿಯ ಗಣಪತಿ ಶಾಸ್ತ್ರಿಗಳಲ್ಲಿ ನಾನೇ ಇರುವುದು. ಹಾಗೆ 2 ಮೇಳದ ಜೋಟಾಟ, ಕೂಟಾಟ. ಜೋಟಾಟ ಅಲ್ಲ, ಅದು ಕೂಟಾಟ. ಅವರು ಸೇರಿ ಆಗುವಂತಹದ್ದು. ಹಾಗೆ ಆಗುವಾಗ ನನಗೆ ಅದರಲ್ಲಿ ಕುಂಭಕರ್ಣ ಕಾಳಗ ಎಲ್ಲ ಬರ್ಲಿಕ್ಕೆ ಉಂಟು. ಅದರಲ್ಲಿ ನನ್ನದು ರಾವಣ. ಇದು ಬಣ್ಣದ ಮಾಲಿಂಗಜ್ಜ ಕಟೀಲಿನಲ್ಲಿ ಇದ್ದರು, ಅವರದ್ದು ಕುಂಭಕರ್ಣ. ಗೊತ್ತಾಯ್ತಲ್ಲ. ನನಗೆ ಅದು ಬಹಳವಾಗಿ ಒಂದು ಹೊಂದಾಣಿಕೆ ಆಗಿದೆ, ಬಹಳ ಒಳ್ಳೇದಾಗಿದೆ. ಗೊತ್ತಾಯ್ತಲ್ಲ. ಅವರು ನನಗೆ ಗುರುಗಳ ಲೆಕ್ಕ. ಗೊತ್ತಾಯ್ತಲ್ಲ. ಅವರ ಬಗ್ಗೆ ಏನಾದ್ರು ಹೇಳ್ತೀರಾ? ಅವರ ಬಗ್ಗೆ ಧಾರಾಳವಾಗಿ ಹೇಳ್ಬೋದು. ಅವರಿಗೆ ಧರ್ಮಸ್ಥಳ ಮೇಳದಲ್ಲಿ ನಾನಿರುವಾಗ ನಾನು ಸೇರಿದ್ದು ಹೀಗೆ ಕೋಟಂಗಿ ವೇಷ ಮಾಡಲಿಕ್ಕೆ, ಸಣ್ಣದಿರುವಾಗ. ಅದು ಎಷ್ಟೋ ವರ್ಷಕ್ಕೆ ಮೊದಲು, ಕೂಡ್ಲು ಬಿಟ್ಟ ಮೇಲೆ ಅದು. ಆ ಸಮಯದಲ್ಲಿ ಅವರದ್ದು ವೇಷ ಭಯಂಕರ, ಬಣ್ಣದ ವೇಷ
ಬಣ್ಣದ ವೇಷ ಆದರೆ ನನ್ನನ್ನು ಮಾಡಿಸಿಕೊಂಡಿದ್ರು. ಬಲ ರಕ್ಕಸ ಬಲ ಗೊತ್ತಾಯ್ತಲ್ಲ. ಮತ್ತೆ ಶಬರ ಅವರು ಮಾಡಿದರೆ ಶಬರನ ಪಾಠ ನಮ್ಮದು. ಹೀಗೆ ಅವರ ಒಡನಾಟ ಎಲ್ಲ ಹೇಳಿಕೊಂಡು ಇದ್ದರು. ಆ ಬಣ್ಣ ಬರೆಯಲಿಕ್ಕೂ ಹೀಗೆ ಬರೆಯಬೇಕು ಅಂತ ಹೇಳಿಕೊಂಡು ಇದ್ದರು. ಹಾಗೆ ಎಷ್ಟೋ ಇದು ಒಡನಾಟ ಅವರು. ಸರಿ, ಈಗ ಈಗಿನ ಕಾಲದಲ್ಲಿ ಹೇಳುದಿದ್ರೆ ಹಾ. ನಮಗೆ ಒಂದು ಆಟದಿಂದ ಮತ್ತೊಂದು ಆಟಕ್ಕೆ ಹೋಗ್ಬೇಕಂತಿದ್ರೆ ಹಾ. ಗಾಡಿ ಎಲ್ಲ ಉಂಟು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ಹಾ. ಆದ್ರೆ ಅಂದಿನ ಕಾಲದಲ್ಲಿ ನೀವೆಲ್ಲ ಒಂದು ಗುಂಪು ಕಟ್ಟಿ ಯಾವ ರೀತಿಯಲ್ಲಿ ಹೋಗ್ತಾ ಇದ್ರಿ? ಅಂದಿನ ಕಾಲದಲ್ಲಿ ಹೇಳಿದರೆ ದೊಡ್ಡ ಕಷ್ಟ ಸ್ವಲ್ಪವೂ ಅಲ್ಲ. ಅದು ಏನಿದೆ, ನಾನು ಕಟೀಲು ಮೇಳದಲ್ಲಿರುವಾಗ ಅದು ಎಲ್ಲಿಯಾದರೂ ಲಾರಿ ಬರಬೇಕು. ಸಾಮಾನು ಎಷ್ಟೋ ಸಾಮಾನು ಉಂಟಲ್ಲ, ಲಾರಿ ಬರಬೇಕು. ಲಾರಿಯಲ್ಲಿ ಎಲ್ಲ ತುಂಬಿಸಿ ನಾವೆಲ್ಲ ಸೇರ್ಬೇಕು. ಹೊರಲಿಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ತುಂಬಿಸಿ ಆಯ್ತು. ಎಲ್ಲಿಯಾದರೂ ಆಟ ಆದರೆ, ಒಂದು ಗದ್ದೆಯಲ್ಲಿ ಎಲ್ಲಿಯಾದರೂ ಆಟ ಆದರೆ ಅಲ್ಲಿಗೆ ಹೋಗುದಿಲ್ಲ, ಲಾರಿ ಹೋಗುದಿಲ್ಲ. ಆದರೆ ಅಲ್ಲಿ ಎಂಥದ್ದು, ಅಲ್ಲಿಂದ ನಾವು ಎಲ್ಲರೂ, ನಾನೊಬ್ಬ ವೇಷ ಮಾಡುವ, ನಾನು ಬಣ್ಣದ ವೇಷಧಾರಿ, ಹಾಗೆ ಹೀಗೆ ಯಾವುದಿಲ್ಲ, ಎಲ್ಲ ಹೊತ್ತುಕೊಂಡು ಹೋಗ್ಬೇಕು. ಅಲ್ಲಿಗೆ ಹೊತ್ತುಕೊಂಡು ಹೋಗಿ ಅಲ್ಲಿ ಎಲ್ಲಿಯಾದರೂ ಒಂದು ಬಿಡಾರ ಅಂತ, ಈಗಿನ ಹಾಗೆ ಅಲ್ಲ, ಒಂದು ಬಿಡಾರ ಅಂತ ಒಂದು ದೇವಸ್ಥಾನ, ಒಂದು ಶಾಲೆ ಯಾವುದಾದ್ರೂ ಇದ್ದರೆ ಅಲ್ಲಿಗೆ ಹೋಗಿ ಮಾಡಿಕೊಂಡು ಆಮೇಲೆ ಒಂದು 2 ಗಂಟೆಯ ಹೀಗೆ ಆಗ್ತದೆ ಊಟದ ವ್ಯವಸ್ಥೆ. ಇಷ್ಟೆಲ್ಲ ಕಷ್ಟ ಇತ್ತು ಮೊದಲು. ಆ ಬಳಿಕ ಸುಮಾರು ವರ್ಷ ಆಯಿತು. ಆ ಬಳಿಕ ಎಂತ ಆಯಿತು ಅಂತ ಹೇಳಿದರೆ, ಕಟೀಲು ಮೇಳಕ್ಕೆ ಇದು ಲಾರಿ ಬಿಟ್ಟು ಬಸ್ ಆಯಿತು. ಬಸ್ ಆಗುವಾಗ ಒಳ್ಳೆ ಸೌಕರ್ಯ ಆಯಿತು. ಬಸ್ಸಿನಲ್ಲಿ ನಮಗೆ ಹೊರಲಿಕ್ಕೆ, ವೇಷಧಾರಿಗಳಿಗೆ ಹೊರಬೇಕಂತ ಯಾವುದಿಲ್ಲ, ಪ್ರತಿಯೊಂದು ಕಡೆಗೆ ಹೋಗ್ತದೆ. ಹೋಗುವ ಕಡೆಯಲ್ಲಿಯೇ ಆಟ ಆಗುವುದು. ಹಾಗೆ ಆಗಿತ್ತು ವ್ಯವಸ್ಥೆ. ಮಲಗಲಿಕ್ಕೆ ಎಲ್ಲ ವ್ಯವಸ್ಥೆ ಅವರು ಮಾಡಿಕೊಂಡು, ಆಟ ಆಡಿಸುವವರು ಮಾಡಿಕೊಂಡು ಇದ್ರು. ಹಾಗೆ ಆ ರೀತಿಯಲ್ಲಿ. ನಂತರ ಹಾಗೆ ನೀವು ಕನ್ನಡ ಯಕ್ಷಗಾನದಲ್ಲಿ ವೇಷ ಮಾಡುವ ಹಾಗೆ ಹಲವಾರು ತುಳು ಯಕ್ಷಗಾನದಲ್ಲಿ ವೇಷ ಮಾಡಿದ್ದೀರಲ್ಲ? ಹೌದೌದು, ಮಾಡಿದ್ದೆ. ನಿಮಗೊಂದು ಒಳ್ಳೆ ಅನುಭವ, ಒಳ್ಳೆ ವೇಷ, ಆ ರೀತಿಯಾದ ಅನುಭವ ಉಂಟಾ? ಧಾರಾಳ ಉಂಟು. ಅದು ಭಗವತಿ ಮೇಳದಲ್ಲಿರುವಾಗ ನಮಗೆ ಇದು ಆಗಿಕೊಂಡಿತ್ತು, ತುಳುನಾಡು ಸಿರಿ. ಆಮೇಲೆ ಕೋಟಿ ಚೆನ್ನಯ್ಯ. ಹೌದು, ಅದು 2 ಪ್ರಸಂಗ ಭಗವತಿ ಮೇಳದಲ್ಲಿ, ಕೋಟಿ ಚೆನ್ನಯ್ಯ ಮತ್ತು ತುಳುನಾಡು ಸಿರಿ. ತುಳುನಾಡು ಸಿರಿಯಲ್ಲಿ ನನಗೆ ಕೊಡ್ಸರ ಆಳ್ವ ಗೊತ್ತಾಯ್ತಲ್ಲ, ಕೊಡ್ಸರ ಆಳ್ವ ಅಂತ. ಕೋಟಿ ಜನರಲ್ಲಿ ಒಮ್ಮೊಮ್ಮೆ ಬುದ್ಧಿವಂತ, ಇಲ್ಲ ಇದ್ರೆ ಚಂದುಗಿಡಿ, ಏನು ಇಲ್ಲ ಅಂತ ಆದರೆ ಕೋಟಿ ಮಾಡಿಕೊಂಡಿರುವುದು. ಯಾವುದು ಲಾಸ್ಟಿನ ಕೋಟಿ ಗೊತ್ತಾಯ್ತಲ್ಲ. ನನಗೆ ಆ ತುಳುವಿನಲ್ಲಿ ಕೋಟಿಯದ್ದು ಒಂದು ಬಹಳ ಒಂದು ಇದಾಗಿದೆ. ಯಾವುದು ಅದು, ಈ ಯುದ್ಧ ಸೀನಿನಲ್ಲಿ ಇದು ಎಂತ ಅಂತ ಹೇಳಿದರೆ, ಅಲ್ಲಿ ಕಲಹದೊಳು ದಿನವೇಳು ಸಂದು ದೀವರೆಗೆ ತಮ್ಮ, ಆ ಒಂದು ಸೀನ್ ಉಂಟಲ್ಲ, ಆ ಸೀನು ಬಹಳ ಅಚ್ಚುಕಟ್ಟಾಗಿ ಬೇಕು ಅದು ಹೇಳುವಂತಹದ್ದು. ತಮ್ಮನಲ್ಲಿ ಮಾತಾಡುವಂಥದ್ದು, ನನಗೆ ಹೇಗೆ ಆಯ್ತಲ್ಲ ಅಂತ ಒಂದು ಸೀನು. ಮೆಗ್ಗಿಯ ಈ ರೀತಿ ಆದು ಪೋಂಡತ್ತ ಇಂಕ್ ದಾದ ಮಾಡ್ಪುಣೆ ರಾತ್ರಿ ಕನಟ್ಟು ಅಪ್ಪೆ ಬತ್ತದು ಎಚ್ಚರ ಮಾಡ್ತೇನೆ ನಾನು. ಈ ರೀತಿಯ ಒಂದು ಸನ್ನಿವೇಶ ಅದು. ಆಯ್ತು. ಆಮೇಲೆ ಯುದ್ಧ ಮಾಡಿ ಆಗುವಾಗ ಇವರು ಪೆರುಮಾಳ ಬಾಣ ಬಿಡ್ತಾರಲ್ಲ, ಬಿದ್ದ ಮೇಲೆ ಬಿದ್ದಲ್ಲಿಗೆ, ಓ ಅಯ್ಯೋ ಕಿಡ್ನಿ ಬಿರೆಡ್ ಕುಂಟು ಕಟ್ಟದ ಸಾಂಕಣ ಅಂಚಿನ ಆರು ಇರು ಇನಿಕಾಣ ಕೈರು ನನ್ನ ಬರ್ತಡೆ ಪೊರ್ತದ ನಡನ ಕೈಟ್ಟೆ ಪೊರ್ತದ ಎತ್ತಾರತ್ತ ಒಂದು ಎಂಚಾಂಡ ಗೊತ್ತುಂಡು ಬಳ್ಳ ಅಲ್ರೆ. ಈ ದುಂಬುಡು ರಾಮೆ ಪಿರಾವುದ್ದು ಬಾಣ ವಾಲಿಗೆ ಬಿಡ್ಲ ಆ ರೀತಿ ಮಂತಂದು ಇರು ಭಾರತ ಸ್ವಾಮಿ ಈರೆಗೆ ಎಡ್ಡೆನಂದು ಆವಾಟ ಈತ ಮಂತ ಮಾಡ್ತಲ್ಲ ಇತ್ತ ಮುಳು ಇರು ತೋರ್ಜಿ ಇತ್ತನ್ನ ಮೆಗಿ ಬತ್ತನಂದು ನಾಂಡ ಆ ಇರನ್ನು ದಾನೆ ಮನ್ಪೆಂದು ಪಣಿಯರ ಪೊಜ್ಜಿ
ಇರುಪೋಲೆ ಅಂತ ಒಂದು ಸನ್ನಿವೇಶ ಅಂತ ಹೇಳಿದರೆ ನಾನು ಎಷ್ಟೋ ಬಾರಿ ಕೋಟಿ ಮಾಡಿದ್ದೇನೆ. ಅದನ್ನು ನನಗೆ ಆ ಕೋಟಿಯನ್ನು ತುಂಬಿಸಲಿಕ್ಕೆ ಆಗುವುದಿಲ್ಲ, ಅಷ್ಟು ವಿಷಯ ಉಂಟದು ಆ ಕೋಟಿಯಲ್ಲಿ. ಹಾಗೆ ಅದು ಈಗ ನೀವು ಕೋಟಿ ಮಾಡ್ತೀರಂತಾದ್ರೆ ಚೆನ್ನಯ್ಯ ಮಾಡುವವರು ನಿಮಗೆ ಅಷ್ಟೇ ಒಡನಾಡಿ ಆಗಿರ್ಬೇಕು, ಒಂದು ಹೊಂದಾಣಿಕೆ ಆಗ್ಬೇಕು ಅಂತಿದ್ರೆ. ಹೌದು, ಆ ಕಾಲದಲ್ಲಿ ನಿಮ್ಮ ಒಟ್ಟಿಗೆ ಚೆನ್ನಯ್ಯ ಮಾಡ್ತಾ ಇದ್ದದ್ದು ಚೆನ್ನಯ್ಯ ನಾರಾಯಣ ಮಣಿಯಾಣಿ ಅಂತ, ಅಗಲ್ಪಾಡಿ ನಾರಾಯಣ ಮಣಿಯಾಣಿ ಅಂತ ಅವರು ಮಾಡಿಕೊಂಡಿದ್ದು ಸರಿ. ಚೆನ್ನಯ್ಯ. ಒಳ್ಳೆಯದು. ನಂತರ ಈಗ ಮೇಳದ ತಿರುಗಾಟ ಮಾಡುವಾಗ ಹಾ. ಮಳೆಗಾಲ ಆಗುವಾಗ ಮೇಳದ ತಿರುಗಾಟ ನಿಲ್ತದೆ. ಹೌದು, ನಿಂತ ಮೇಲೆ ನೀವು ಊರಿಗೆ ಬಂದು ಏನ್ ಮಾಡ್ತಾ ಇದ್ರಿ, ಅಥವಾ ಬೇರೆ ಏನಾದ್ರು ಸಂಘದ ಆಟಕ್ಕೆ ಹೋಗುವುದಾ, ಆ ರೀತಿ ಏನಾದ್ರು ಮಾಡ್ತಾ ಇದ್ರಾ? ಮಳೆಗಾಲದಲ್ಲಿ ಹತ್ತನಾವಧಿ ಆಟ ಮುಗಿದ ಮೇಲೆ ಬಂದ್ರೆ ಮತ್ತೆ ಸಂಘದ ಆಟ ಅಂತ ಮಳೆಗಾಲದಲ್ಲಿ ಇಲ್ಲ. ನಾನೆಂತಾದ್ರೆ ಕೂಲಿ ಕೆಲಸಕ್ಕೆ ಹೋಗುದು ಸಾಧ್ಯ ಆದರೆ, ಇಲ್ಲ ಇದ್ರೆ ಎಂತ ಮಾಡೋದು, ಇದಕ್ಕೆ ಗತಿ ಬೇಕಲ್ಲ. ನಮ್ಮಲ್ಲಿ ಆಟದಲ್ಲಿ ನನಗೆ ಸರಿಯಾಗಿ ಸಂಬಳ ಅಂತ ಸಿಕ್ಕಿದ್ದು ಕಟೀಲು ಮೇಳದಲ್ಲಿ ಮಾತ್ರ. ಈ 52 ವರ್ಷ ತಿರುಗಾಟ ಮಾಡಿದರು, 20 ವರ್ಷ ತಿರುಗಾಟದಲ್ಲೇ ನನಗೆ ಆದಾಯ ಸಿಕ್ಕಿದ್ದು. ಮತ್ತೆ ಬಾಕಿ ಇದ್ದ ಇದರಲ್ಲಿ ಯಾವುದು ಸಿಕ್ಲಿಲ್ಲ ನನಗೆ. ಈಗ ಕೃಷಿಯ ಬಗ್ಗೆ ಹೇಳುದಿದ್ರೆ, ನೀವು ಕೃಷಿ ಮಾಡ್ತೀರಲ್ಲ, ಅದರ ಬಗ್ಗೆ ಏನಾದ್ರು ಹೇಳ್ಬೋದು? ಯಾವ ರೀತಿಯಲ್ಲಿ ಪ್ರಾರಂಭ ಆಯ್ತು, ಈಗ ಹೇಗೆ ನಡೆಯುತ್ತಾ ಇದೆ ಕೃಷಿಯಲ್ಲಿ ಅಂತ ಹೇಳಿದರೆ 1980ರಲ್ಲಿ ನಾನು ಇದೇ ಸ್ಥಳವನ್ನು ಮಾಡಿದ್ದು. ಹೂಕಳ ಕೃಷ್ಣ ಭಟ್ರ ಅಲ್ಲಿಂದ ತಗೊಂಡದ್ದು. ಆಮೇಲೆ ಇದರಲ್ಲಿ ಎಂತ ಇರ್ಲಿಲ್ಲ, ಯಾವ್ದು ಇರ್ಲಿಲ್ಲ, ನಾವು ದಾಸವಾಳದಲ್ಲಿ ಇದ್ದದ್ದು. ಕಷ್ಟಪಟ್ಟು ಎಲ್ಲರೂ ದುಡಿದು ಇಷ್ಟು ಎಲ್ಲ ಮಾಡಿದ್ದು ಅಷ್ಟೇ ಅಲ್ಲದೆ ಬೇರೆ ಎಂಥದ್ದು ಇಲ್ಲ, ಗೊತ್ತಾಯ್ತಲ್ಲ. ಅದು ಕಷ್ಟದಲ್ಲಿ. ಮತ್ತೆ ಈಗ ಏನಾಗಿದೆ, ಗದ್ದೆ ಬೇಸಾಯ ಇಲ್ಲ. ಗದ್ದೆಯ ಬೇಸಾಯ ಇಲ್ಲ ಅಂತ ಆದರೆ ಕಾರಣ ಏನು? ಬೇಸಾಯ ಮಾಡಿದರೆ ಹಂದಿಗಳ ಹಿಂಡಾಗಿ ಹಂದಿಗಳು ಬರ್ತದೆ. ಹಂದಿಗಳು ಬಂದು ಎಲ್ಲ ಹೊಡೆ ಮಾಡಿ ಎಂತ ಸಿಕ್ಕುವುದಿಲ್ಲ, ಕೊಯ್ಯಲಿಕ್ಕೆ ಸಿಕ್ಕುವುದಿಲ್ಲ, ಯಾವುದಕ್ಕೂ ಇಲ್ಲ. ಈಗ ಟಿಲ್ಲರ್ ಎಲ್ಲ ಬಂದರೆ ಅಷ್ಟೇ ದುಡ್ಡು ಖರ್ಚು ಮಾಡಬೇಕು, ಅದರ ಕಾಲು ಭಾಗ ಸಿಕ್ಕುವುದಿಲ್ಲ. ಆದ ಮೇಲೆ ಎಲ್ಲ ಹಡಿಲಾಯಿತು, ಗೊತ್ತಾಯ್ತು. ಆದ ಕಾರಣವಾಗಿ ಈ ಗದ್ದೆಲೆಲ್ಲ ಹುಲ್ಲು ಇದೆಲ್ಲ ಕಮ್ಯುನಿಸ್ಟ್ ಎಲ್ಲ ಬೆಳೆದುಕೊಂಡು ಬಂದದ್ದು ಎಷ್ಟೇ. ಈಗ ಮಳೆಗಾಲದಲ್ಲಿ, ಈಗಿನ ಕಾಲದಲ್ಲಿ ಈಗ ವೇತನ ಇಲ್ಲದಾಗ ಚಿಕ್ಕ ಮೇಳವಂತ ಮಾಡ್ತಾರಲ್ಲ, ನಿಮ್ಮ ಆ ಕಾಲದಲ್ಲಿ ಚಿಕ್ಕ ಮೇಳ ಅಂತ ಇತ್ತು? ಅದು ಕೇಳಿ, ಅದು ಒಳ್ಳೇದು. ಆ ಕಾಲದಲ್ಲಿ ಚಿಕ್ಕ ಮೇಳ ಇತ್ತು. ಈಗಿನ ಚಿಕ್ಕ ಮೇಳಕ್ಕೂ ಆಗಿನ ಚಿಕ್ಕ ಮೇಳಕ್ಕೂ ಎಷ್ಟೋ ವ್ಯತ್ಯಾಸ ಉಂಟು. ಈಗಿನ ಚಿಕ್ಕ ಮೇಳ ಅಂತ ಹೇಳಿದರೆ ಅದು ನೋಟಿಸ್ ಪ್ರಿಂಟ್ ಮಾಡಿ ಇದು ಮಾಡಿ, ಅದು ಹಗಲು ಪ್ರತಿಯೊಂದು ಮನೆಗೆ ಕೊಂಡು ಹೋಗಿ ಇಷ್ಟೊತ್ತಿಗೆ ಬರ್ತದೆ, ಈ ರೀತಿಯಲ್ಲಿ ಮಾಡಬೇಕು, ಈ ರೀತಿಯಲ್ಲಿ ಆಗಬೇಕು ಎಲ್ಲ ಹೇಳಿಕೊಂಡು ಹೋಗುವಂಥದ್ದು. ಮೊದಲು ನಾನು ಚಿಕ್ಕ ಮೇಳಕ್ಕೆ ಹೋಗುವಾಗ ಅಂಥದ್ದು ಯಾವುದೂ ಇಲ್ಲ, ಏನೂ ಇಲ್ಲ, ಗೊತ್ತಾಯ್ತಲ್ಲ. ನಾನು ಕೆಲವು ಕಡೆಯಲ್ಲೆಲ್ಲ ತಿರುಗಾಟ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ನನ್ನದು ಕೃಷ್ಣ ವೇಷ. ಮತ್ತು ಇವರದ್ದು ಯಾವುದು ಒಬ್ಬರು ಆಚಾರ್ಯರು ಇದ್ದರು ಇಲ್ಲಿ, ಅಂದರೆ ಅವರ ಹೆಸರು ಈಗ ಬರುವುದಿಲ್ಲ. ಅವರು ಮುಡಿಪತ್ಲಾಗಿರುವುದು ಆಚಾರ್ಯರು, ಶಿವಣ್ಣಾಚಾರ್ಯ, ಗೊತ್ತಾಯ್ತಲ್ಲ. ಶಿವಣ್ಣಾಚಾರ್ಯ ಶ್ರೀವೇಷ, ನನ್ನದು ಕೃಷ್ಣ ವೇಷ. ಒಬ್ಬರದ್ದು ಎಲ್ಲಿ ಅಂತ ಹೇಳಿದರೆ ನಮ್ಮ ಅಲ್ಲಿ ಹತ್ಲಾಗಿ ಕೃಷ್ಣಪ್ಪ ಅಂತ ಹೇಳುವವರು, ಅವರದ್ದು ಭಾಗವತಿಗೆ. ಹೀಗೆ ತಿರುಗಾಟ ಮಾಡಿಕೊಂಡು ಇದ್ದದ್ದು. ಅದರ ದನಿಗಳು ಯಾರು ನಡೆಸ್ತಾ ಇದ್ದದ್ದು? ಯಾವ ದೇವಸ್ಥಾನದಿಂದ? ದನಿಗಳು ಅಂತ ಹೇಳಿದರೆ ಈ ಕಂಬಳಿ ಭಾಗವತರು ಅಂತ ಒಬ್ಬರು ಇದ್ರು, ಅವರ ತಮ್ಮ ರಾಮ್ ಭಟ್ರು ಅಂತ ಇದ್ರು, ಅವರು ದನಿಗಳು. ಯಾವ ದೇವಸ್ಥಾನದಿಂದ ಹೊರಡ್ತಾ ಇದ್ದದ್ದು? ಈಗ ದೇವಸ್ಥಾನ ಯಾವುದು ಇಲ್ಲ, ಎಂಥದ್ದು ಇಲ್ಲ, ಗೊತ್ತಾಯ್ತಲ್ಲ. ಅದು ಎಂಥದ್ದು ಶಿವಸೆಟ್ಟು ಹೀಗೆ ಹೋಗುದು. ಅದಕ್ಕೆ ಜನ ಸೇರಿಸುವುದು, ಜನ ಬೇಕಾದ ಜನ. ಮೊದಲೇ ಹಾರ್ಮೋನಿ ಬೇಕು ಒಟ್ಟಿಗೆ, ಭಾಗವತಿಗೆ ಒಬ್ಬ ಲೈಟು ಹಿಡಿಯಲಿಕ್ಕೆ, 2 ವೇಷಕ್ಕೆ, ಗೊತ್ತಾಯ್ತಾ. ಇಂಥ ದೇವಸ್ಥಾನದಲ್ಲಿ ಈಗಿನ ಹಾಗೆ ಯಾವುದೂ ಇಲ್ಲ. ಹಾಗೆ ಹೇಳುವಾಗ ನಾವೆಲ್ಲ ಕೆಲವು ಕಡೆಗೆ ಹೋದರೆ
ಬಾಗಿಲು ತೆಗೆಯುವುದಿಲ್ಲ. ಕೆಲವು ಕಡೆಯಲ್ಲಿ ಹೇಳ್ತಾರೆ ಅಕ್ಲೆಗೆ ಪೆಳತಾರಿ ಉಪ್ಪಟಾಚಿಲ್ಕೊಂಡಾರು ಅಕ್ಲೆಗೆ ಬೇಚದಾಲ ಕೊರಚಿ ಅಂತ ಪರಿಸ್ಥಿತಿ. ಕೆಲವು ಕಡೆಯಲ್ಲಿ ಕೂಡಿದ್ದು ಏನಾದರೂ ಮಾತುಕೊಂಡಿರುವ ಅಂತ ಪರಿಸ್ಥಿತಿ. ಅಲ್ಲಿಂದ ಅಲ್ಲಿಗೆ ಆಗುವುದಿಲ್ಲ ಇದು. ಅಂತ ಪರಿಸ್ಥಿತಿಯಲ್ಲಿ ಎಷ್ಟೋ ವರ್ಷ ನಾನು ಹೋಗಿದ್ದೇನೆ, ಹೋಗಲಿಲ್ಲ ಅಂತ ಇಲ್ಲ. ಮತ್ತೆ ನನ್ನನ್ನು ಒಬ್ಬರು ಅಂತ ಹೇಳಿದರೆ ಅದು ಅಷ್ಟು ನನಗೆ ಕಷ್ಟ ಇಲ್ಲ. ನಾನಿರುವಾಗ ಇಲ್ಲಿ ಬಾಯಾರು ಐತಪ್ಪ ಶೆಟ್ರು ಅಂತ ಶ್ರೀವೇಶಧಾರಿ ಐತಪ್ಪ ಶೆಟ್ರು, ಈಗ ರಮೇಶ್ ಅಣ್ಣ ಇದ್ದಾರಲ್ಲ, ರಮೇಶ್ ಶೆಟ್ಟಿ ಅವರ ಅಪ್ಪ. ಆ ಕಾಲದಲ್ಲಿ ಅವರು ನನ್ನನ್ನು ಕರ್ಕೊಂಡು ಹೋದರು ಒಂದು ವೇಷಕ್ಕೆ, ಶ್ರೀವೇಷಕ್ಕೆ. ಮತ್ತೆ ಅಲ್ಲಿಯೇ ಯಾರೋ ಒಬ್ಬರು ಇದ್ದವರು ಶ್ರೀವೇಷ, ನನ್ನದು ಕೃಷ್ಣವೇಷ. ಭಾಗವತಿಗೆ ಇವರದ್ದಿ, ಐತಪ್ಪ ಶೆಟ್ಟರದ್ದಿ. ಹಾಗೆ ಒಮ್ಮೆ ಹೋಗಿ ಏನು ತೊಂದರೆ ಇಲ್ಲ, ನನಗೆ ಅಲ್ಲಿಂದ ಅಲ್ಲಿಗೆ ಆಗಿದೆ, ಕೊಟ್ಟಿದ್ದಾರೆ ಸ್ವಲ್ಪ ಸಮಯ. ಆಮೇಲೆ ಅದನ್ನು ಬಿಟ್ಟದ್ದು. ಏನು ಬಾಗಿಲು ತೆಗೆಯೋದಿಲ್ಲ ಮನೆಯಲ್ಲಿ, ರಾತ್ರಿ ಹೊತ್ತು ಹೋಗುವಾಗ ಮತ್ತೆ ಎಂತ ಮಾಡೋದು ಹಾಗೆ. ಈಗ ಹಾಗಾಗಿಲ್ಲ ಅಲ್ಲ. ಈಗಿನ ಚಿಕ್ಕಮೇಳ ಅದು ಪ್ರಾರಂಭ ಆದಲ್ಲಿ ಇಲ್ಲಿ ಅಲ್ಲ, ಬಡಗಿನಲ್ಲಿ ಪ್ರಾರಂಭ ಆದ್ದು, ಅದು ಇಲ್ಲಿಗೆ ಬಂದದ್ದು ಈಗ, ಗೊತ್ತಾಯ್ತಲ್ಲ. ನಂತರ ಈಗ ಮೊದಲನ ಕಾಲದಲ್ಲಿ ಚಿಕ್ಕ ಮೇಳ ಅಂತ ಹೇಳುವಾಗ ಈಗ ಹೇಳುದಿದ್ರೆ ಗಾಡಿಯಲ್ಲೆಲ್ಲ ಹೋಗ್ತಾರೆ, ಜೀಪ್ ಮಾಡಿಕೊಂಡು ಹೋಗ್ತಾರೆ. ಹೌದು. ಈಗ ಒಂದು ಊರಿನಲ್ಲಿ ಹೋಗ್ಬೇಕಂದ್ರೆ ಒಂದು ಗುಂಡಿ ಆಗಿರ್ಬಹುದು, ಅಥವಾ ಒಂದು ಮನೆ ಎತ್ತರದಲ್ಲಿ ಇರ್ತದೆ, ಒಂದು ಮನೆ ಕೆಳಗಿರ್ತದಲ್ಲ. ಈಗ ನೀವು ವೇಷ ಕಟ್ಟಿ ಹೋಗುವುದಂತ ಆಗುವಾಗ ಆಗಿನ ಕಾಲದಲ್ಲಿ ಹೇಗಿತ್ತು ನಿಮ್ಮ ಒಂದು? ಆಗಿನ ಕಾಲದಲ್ಲಿ ವಿಪರೀತ ಮಳೆ ಅದು ಇದೆಲ್ಲ ಬಂದ್ರೆ ಎಲ್ಲ ವಸ್ತ್ರವನ್ನು ಇದು ಮಾಡಿ ಕೊಡೆ ಹಿಡಿದುಕೊಂಡು ನಡ್ಕೊಂಡು ಕಷ್ಟ ಬಂದು ಹೋಗ್ಬೇಕಷ್ಟೇ ಪರಿಸ್ಥಿತಿ. ಕೆಲವು ಕಡೆಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ರಾತ್ರಿ ಅಲ್ವಾ, ದಾರಿ ತಪ್ಪಿ ಹೋಗ್ತದೆ. ಒಂದು ಕಡೆಗೆ ಹೋಗುವವರು ಮತ್ತೊಂದು ಕಡೆಗೆ ಹೋಗುವಂತ ಪರಿಸ್ಥಿತಿ. ಅದೇನು ಅದೆಂಥದೋ ಒಂದು ಆ ಸ್ಥಳದಲ್ಲಿ ಹಾಗೆ ಉಂಟು, ಹಾಗೆ ಹೋಗಬಾರದು, ಹಾಗೆ ಹೋದರೆ ದಾರಿ ತಪ್ಪಿಸುತ್ತದೆ. ಒಂದು ಪಿಸ್ವಾಸಿ ಉಂಟು, ಒಂದು ರಣ ಉಂಟು, ಹೀಗೆಲ್ಲ ಮೊದಲು ಇತ್ತು. ನಿಮಗೆ ಹಾಗೆ ಆದ ಅನುಭವ ಉಂಟಾ ಯಾವ್ದಾದ್ರು? ನಿಮಗೆ ಆದಂತ ಅನುಭವ? ಆಗಿದೆ, ಒಮ್ಮೆ ಆಗಿದೆ. ಎಲ್ಲಿ ಹೇಗೆ ಹೇಳ್ಬೋದು? ಗೊತ್ತಾಯ್ತಲ್ಲ, ಆ ಸಮಯದಲ್ಲಿ ಭಾಗವತರು ಇವರು ರಾಮಭಟ್ರು, ಯಾರು ಅಂತ ಹೇಳಿದರೆ ನಮ್ಮ ಕಂಬಳಿ ಭಾಗವತರ ತಮ್ಮ ರಾಮಭಟ್ರು ಅಂತ. ಈಗ ಇದ್ದಾರಾ ಇಲ್ಲೋ ಅಂತ ಅದು ನನಗೆ ಗೊತ್ತಿಲ್ಲ. ಎಷ್ಟೋ ವರ್ಷಕ್ಕೆ ಮೊದಲನ ಕತೆ ಅಲ್ವ ಇದು. ನಾವು ಎಲ್ಲಿಗೆ ಹೋದ ಅಂತ ಹೇಳಿದರೆ ನಮ್ಮ ಸೆಟ್ಟು ಇಲ್ಲಿಗೆ ಆಯ್ತು, ಕಿದೂರು ದೇವಸ್ಥಾನದಲ್ಲಿ ಅಲ್ಲ, ದೇವಸ್ಥಾನದ ಅಲ್ಲಿ ಎಲ್ಲ ಇದು ಮನೆ ಉಂಟಲ್ಲ, ಅಲ್ಲೆಲ್ಲ ಆಗಿ ಅಲ್ಲಿಂದ ಹೊರಟು ಬಂದೆವು ನಾವು. ಹೊರಟು ಬಂದು ಆಗುವಾಗ ಮತ್ತೆ ಅಲ್ಲಿಗೆ ಹತ್ಲಾಗಿ ಹೋಗ್ಬೇಕಂತ ಹೇಳಿ ನಡ್ಕೊಂಡು ಹೋದ್ದು. ಅಂತ ಹೇಳಿದರೆ ಪಾರ್ಪತ್ಯ ಅಡಕ ಅಂತ ಅಲ್ಲಿ ಉಂಟು, ಗೊತ್ತಾ? ಪುತ್ತಿಗೆಯಿಂದ ಸ್ವಲ್ಪ ಇತ್ಲಾಗಿ, ಕಳತೂರಿಯಿಂದ ಸ್ವಲ್ಪ ಇತ್ಲಾಗಿ ಪಾರ್ಪತ್ಯ ಅಡಕ. ಅಲ್ಲಿ ಹೋಗಿ ಸುತ್ತು ಒಂದು ಬೆಳಿಗ್ಗೆ ಅವರಿಗೆ ಬಂದದ್ದಲ್ಲದೆ ಹೋಗು ದಾರಿ ಸಿಕ್ಲಿಲ್ಲ ನಮಗೆ, ಅಂತ ಒಂದು ಪರಿಸ್ಥಿತಿ ಆಗಿದೆ. ಅದು ಕಾರಣ ಅಂತ ಹೇಳಿದರೆ ಆ ಸಮಯದಲ್ಲೆಲ್ಲ ಕೆಲವು ಕಡೆಯಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತೆ. ಆ ಸಮಯ ಹಾಗೆ ಪಿಶಾಚಿಗಳ ಗುಂಪು, ರಣಗಳ ಗುಂಪು, ಪ್ರೇತಗಳ ಗುಂಪು, ಹೀಗೆಲ್ಲ ಉಂಟು. ಹೀಗೆ ದಾರಿ ತಪ್ಪಿಸುತ್ತದೆ. ಸೂಟ ಹೊತ್ತಿಸಿಕೊಂಡು ಸೂಟ ಬೇಯಿಸಿಕೊಂಡು ಹೋಗ ಅದನ್ನು ಇದು ಮಾಡ್ತದೆ, ನಂದಿಸಿ ಹೋಗ್ತದೆ. ಹೀಗೆಲ್ಲ ಮೊದಲು ಹೇಳಿಕೊಂಡಿದ್ದು ಅಲ್ಲ, ಈಗ ಇಲ್ಲ. ಈಗ ಇಲ್ಲ ಅಂತ ಹೇಳಿ ನಂಬುವವರಿಲ್ಲ ಈಗ. ಮೊದಲು ಹಾಗೆ, ಮೊದಲನೇ ಪರಿಸ್ಥಿತಿ ಹಾಗೆ ಆಗಿದೆ ನನಗೆ ಒಮ್ಮೆ. ನಂತರ ನೀವು ಯಕ್ಷಗಾನದಲ್ಲಿ ನಾಯಕನಾಗಿಯೂ ಪಾತ್ರ ವಹಿಸಿದ್ದೀರಾ, ಖಳನಾಯಕನಾಗಿಯೂ ಪಾತ್ರ ಅಭಿನಯಿಸಿದ್ದೀರಾ. ಹೌದು. ಆದ್ರೆ ನಿಮಗೆ ಪ್ರಿಯವಾದಂತ ಯಾವುದು ಅಂತ ಹೇಳ್ಬೋದಾ? ನಾಯಕನಾಗಿ ಮಾಡೋದ್ರ ಇಷ್ಟ ಆಗ್ತದ ಅಥವಾ ಖಳನಾಯಕನಾಗಿ ಮಾಡೋದು ಇಷ್ಟ ಆಗ್ತದ? ನನಗೆ ಖಳನಾಯಕನಾಗಿ ಮಾಡುವುದು ಇಷ್ಟ ಆಗ್ತದೆ. ಯಾಕೆ ಅಂತ ಹೇಳ್ಬೋದಾ? ಅಂತ ಹೇಳಿದರೆ ಖಳನಾಯಕ ಆದರೆ ಒಂದನೇ ಎಲ್ಲ ವಿಷಯ ಗೊತ್ತಬೇಕು ಅವನಿಗೆ. ಖಳನಾಯಕ ಪಾತ್ರ ಮಾಡಬೇಕಾದ್ರೆ ಎಲ್ಲ ವಿಚಾರ, ನಾಯಕನ ಪಾತ್ರವು ಮತ್ತೊಂದು ಪಾತ್ರವು
ಈಗ ಒಂದು ಪ್ರಸಂಗದಲ್ಲಿ ಆದಿಯಿಂದ ಅಂತ್ಯವರೆಗೆ ಎಲ್ಲ ಗೊತ್ತಬೇಕು ಅವನಿಗೆ. ಪ್ರಸಂಗದ ಗೊತ್ತಿದ್ರೆ ಸಾಲದು, ಕೆಲವು ವಿಷಯವೂ ಗೊತ್ತಬೇಕು. ಹಾಗೆ ಖಳನಾಯಕ ಮಾಡ್ಲಿಕ್ಕೆ ಅಷ್ಟೆಲ್ಲ ಮೊದಲೆಲ್ಲ ಅಭ್ಯಾಸ ಮಾಡಿಕೊಂಡಿದ್ದೆ. ರಾಮಾಯಣ, ಭಾರತ ಅದು ಇದೆಲ್ಲ ಓದಿಕೊಂಡು ಆ ಸಮಯದಲ್ಲೆಲ್ಲ ನೆನಪಿತ್ತು ನನಗೆ, ಗೊತ್ತಾಯ್ತಲ್ಲ. ಹೀಗೆ ಅದನ್ನು ಈಗ ನೀವು ಈಗಿನ ಮಕ್ಕಳ ಯಕ್ಷಗಾನ ಆಗಿರ್ಬೋದು, ಮೇಳದವರ ಯಕ್ಷಗಾನ ನೋಡ್ತಿರಲ್ಲ, ಈಗ ಮೊದಲಿನ ಯಕ್ಷಗಾನದಲ್ಲಿ ಇರುವಂತದ್ದು ಈಗಿನ ಯಕ್ಷಗಾನದಲ್ಲಿ ಇರುವಂತದ್ದು ಏನು ವ್ಯತ್ಯಾಸ ಆಗಿದೆ? ಮೊದಲಿನ ಆಟಕ್ಕೂ ಈಗಿನ ಆಟಕ್ಕೂ ವ್ಯತ್ಯಾಸ ಎಷ್ಟೋ ಉಂಟು. ಮೊದಲಿನ ಆಟದವರ ಹೇಗೆ ಅಂತ ಹೇಳಿದರೆ, ಎಷ್ಟು ಬೇಕೋ ಅಷ್ಟು, ಅದು ಲೆಕ್ಕಾಚಾರದ್ದು, ಗೊತ್ತಾಯ್ತಲ್ಲ. ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಆ ಪದ್ಯದ ಒಳಗೆ ಯಾವುದು ಉಂಟು ಆ ಪದ್ಯದ ಅರ್ಥವನ್ನೇ ಹೇಳಿಕೊಂಡು ಹೋಗುವುದು. ಮೊದಲಿನವರು ದೊಡ್ಡ ದೊಡ್ಡ ವಿದ್ಯಾವಂತರಲ್ಲ. ಈಗಿನ ವೇಷದವರು ಎಲ್ಲ ಡಿಗ್ರಿ ಕಲಿತವರು, ಅದು ಇದಾಗಿ ಎಲ್ಲ ವಿಷಯವನ್ನು ತುಂಬಿಸಿ ದೊಡ್ಡದಾಗಿ ಮಾಡಿಕೊಂಡು ಹೋಗಿ ಕೆಲವು ಬೇಕಾದನ್ನು ಬಾಕಿಯಾಗಿ ಬಿಟ್ಟುಕೊಂಡು ಹೋಗ್ತಾರೆ. ಅಲ್ಲ, ಎಲ್ಲರೂ ಅಂತಲ್ಲ, ಕೆಲವು ಜನ ಹಾಗೆ. ಮೊದಲಿನದು ಈಗಿನದು ವ್ಯತ್ಯಾಸ ಅಷ್ಟೇ. ಮೊದಲಿನದು ಅಷ್ಟು ವಿದ್ಯಾವಂತರಲ್ಲ, ಕೆಲವು ಜನ ಇದ್ರು ವಿದ್ಯಾವಂತರು, ಎಲ್ಲರೂ ಅಲ್ಲ. ಈಗಿನವರು ಹೊಸತನ ಆಡ್ ಮಾಡ್ತಾರಲ್ಲ, ಸೇರಿಸ್ತಾರಲ್ಲ, ಅದು ಒಳ್ಳೆಯದ ಕೆಟ್ಟದ ಯಕ್ಷಗಾನಕ್ಕೆ ನೋಡುದಿದ್ರೆ? ಅದು ಅಂತ ಹೇಳಿದರೆ, ಮೊದಲಿನ ವಿಷಯಕ್ಕೂ ಈಗಿನ ವಿಷಯಕ್ಕೂ ಈಗೀಗ ಒಳ್ಳೇದಾಗಿ ಕೊಂಡೇ ಬಂದದ್ದು, ಗೊತ್ತಾಯ್ತಲ್ಲ. ಆ ಕಾಲಕ್ಕೂ ಈ ಕಾಲಕ್ಕೂ ಎಷ್ಟೋ ವ್ಯತ್ಯಾಸ ಉಂಟು. ಒಂದು ಕಾಲದಲ್ಲಿ ನಾನು ಕೇಳಲಿಲ್ಲ, ಅಲ್ಲ ನಾನು ನೋಡ್ಲಿಲ್ಲ, ಕೇಳಿದ್ದೇನೆ, ಇದ್ದು 2 ಹೊಡೆಯಲ್ಲಿ ದೊಂದಿ ಅಂತೆ, ದೊಂದಿ ಹಿಡಿದು ನಿಲ್ಬೇಕಂತೆ, ಗೊತ್ತಾಯ್ತಲ್ಲ. ಭಾಗವತರು, ಚೆಂಡೆ ಮೊದಲದವರು, ವೇಷದವರ ಹಿಂದೆ ಮುಂದೆ ಹೋಗ್ಬೇಕಂತೆ ಆ ಕಾಲದಲ್ಲಿ. ಆ ಕಾಲದಲ್ಲಿ ಭಾಗವತರು ಒಬ್ಬರೇ, ಜನ ಹೆಚ್ಚು ಇಲ್ಲ. ಚಿಕ್ಕ ಪ್ರಾಯದ ಬಾಲ ಚದರೆಗೆ ಕೂತರೆ ಮಂಗಲಂ ಆಗುವಲ್ಲಿವರೆಗೆ ಒಬ್ಬರೇ, ಚೆಂಡೆ ಮೊದಲವರು ಹಾಗೆ ಇದ್ದರು. ಆ ಬಳಿಕ ಎಂತ ಆಯ್ತು ಅಂತ ಹೇಳಿ ಗ್ಯಾಸ್ ಲೈಟು ಅಂತ ಆಯ್ತು, ಗೊತ್ತಾಯ್ತಲ್ಲ. ಈ ದೊಂದಿ ಹೋಗಿ ಗ್ಯಾಸ್ ಲೈಟ್ ಅಂತ ಆಯ್ತು. ಅದಾಗಿ ಅದು ಹೋದ ಮೇಲೆ ಡೈನಾಮ್ ಆಗಿದ್ರು, ಗೊತ್ತಾಯ್ತು. ಹೀಗೆಲ್ಲ ವ್ಯತ್ಯಾಸ ಉಂಟು. ಮೊದಲಿನಕ್ಕೂ ಅದಕ್ಕೂ ಇದಕ್ಕೂ ಎಷ್ಟೋ ವ್ಯತ್ಯಾಸ ಉಂಟು. ಈಗ ತಿದ್ದಿಕೊಂಡು ಬಂತು. ಆದ್ರೆ ಅದು ಒಳ್ಳೇದು ಇದು ಒಳ್ಳೇದು ಹೇಳಲಿಕ್ಕೆ ಬರುವುದಿಲ್ಲ, ಬರ್ತದ? ಈಗಿನ ಕಾಲಕ್ಕೆ ಇದು ಒಳ್ಳೇದು, ಆಗಿನ ಕಾಲಕ್ಕೆ ಅದು ಒಳ್ಳೇದು. ಹಂದಿ ಹೇಳಿದಾಗೆ, ಅಂದಿನ ಕಾಲಕ್ಕೆ ಅದು ಒಳ್ಳೇದು, ಇಂದಿನ ಕಾಲಕ್ಕೆ ಇದು ಒಳ್ಳೇದು ವಿಷಯ. ಈಗ ಈಗಿನವರು ಅಂತ ಹೇಳಿದರೆ ಮಾತುಗಾರರು, ಗೊತ್ತಾಯ್ತಲ್ಲ, ಸರಿಯಾಗಿ ವಿಮರ್ಶೆ ಮಾಡ್ತಾರೆ, ಅನುವಾದ ಸರಿ ಮಾಡ್ತಾರೆ, ಗೊತ್ತಾಯ್ತ. ಈಗ ಕೆಲವು ಕಡೆಯಲ್ಲಿ ಸತಿಗೆ ಷೋಡಶದ ಋತು ಸಮವೇಕಾದಶಿ ಅಂತ ಒಂದು ಪದ್ಯ ಉಂಟು. ಮೊದಲನವರಾದರೆ, ಗೊತ್ತಿಲ್ಲದವರಾದರೆ ಅದನ್ನು ಅಲ್ಲಿಂದ ಅಲ್ಲಿಗೆ ಸರಿ ಮಾಡಿಕೊಂಡು ಹೋಗುವವರು. ಈಗ ಹಾಗಲ್ಲ. ಆ ವಿಷಯ 3 ಕಾಲಕ್ಕೆ ಯಾವುದೆಲ್ಲ ಬೇಕು, ಹೇಗೆ ಆದರೆ ಸರಿ. ಆಮೇಲೆ ನಡುವೆ ಇರಲು ಗಳೆದ ಬಳಿಕ ವನಿತೆಯನ್ನೊಡಗೂಡಬಹುದು. ಇದು ಧರ್ಮ ಪದ್ಧತಿ. ಈ ಧರ್ಮಕ್ಕೆ ಚ್ಯುತಿ ಇಲ್ಲ ಅಂತ ಹೇಳಿ ಸುಧರ್ನು ಹೇಳ್ತಾನೆ, ಗೊತ್ತಾಯ್ತು. ಈಗ ವಿಮರ್ಶೆ ಅಷ್ಟೇ ಮಾಡಿಕೊಂಡು ಬರ್ತಾರೆ. ಮೊದಲು ಗೊತ್ತಿಲ್ಲ ಅಂತ ಅಲ್ಲ, ಚುಟುಕಾಗಿ ಮಾಡಿಕೊಂಡು ಬರುವವರು. ಈಗ ಇದರಲ್ಲಿ ಉಂಟು, ಯಾವುದರಲ್ಲಿ ಕೆಲವು ಇದು ಇವರ ಇದರಲ್ಲಿ ಕುಮಾರ ವಿಜಯದಲ್ಲಿ ಕೆಲವು ಎಲ್ಲ ಪದ್ಯ ಉಂಟು, ಗೊತ್ತಾಯ್ತಲ್ಲ. ಒಂದು ಅತಿಥಿಯನ್ನು ಬೆತ್ತವನ ದಾತನ ಸತಿಯನ್ನು ಒಯ್ದವನ ಅನುಜನ ಪಿತನ ತುಡುಕಿದ ವೀರನ ಅಕ್ಷಣ ವೀರಬಾಹುಕನ ಹದಿಗೆ ಕೋಪಿಸಿ ಸೈಮಿನಿಗೆ ನಡೆ ತಂದನು, ಗೊತ್ತಾಯ್ತು. ಕವಿಯ ವರ್ಣನೆ.
ಗೊತ್ತಾಯ್ತಾ? ಅದು ಗೊತ್ತಿಲ್ಲದವರು ಏನಪ್ಪ ಎಂಥದ್ದು ಎಂಥದ್ದು ಅಂತ ಹೇಳ್ತಾರೆ. ಈಗ ಈಗಿನವರಿಗೆ ಗೊತ್ತುಂಟು. ಅತಿಥಿಯನ್ನು ಬೆತ್ತವನ, ಅತಿಥಿ ಅಂತ ಹೇಳಿದರೆ ಕುಶ ಅಥವಾ ಲವನ ಮಗ, ಅತಿಥಿಯನ್ನು ಬೆತ್ತವನ. ಯಾರು? ಲವ. ತಾತನ, ತಾತ ಯಾರು? ರಾಮ. ತಾತನ ರಾಮ ಸತಿಯನ್ನು ಒಯ್ದವ. ರಾಮನ ಸತಿಯನ್ನು ಒಯ್ದವ ಯಾರು? ರಾವಣ. ನೊಯ್ದವ ಅವನನ್ನು ಒಯ್ದವ ಯಾರು? ವಾಲಿ. ರಾವಣನ್ನು ಒಯ್ದದ್ದು ವಾಲಿ, ಒಯ್ದವ. ಅನುಜ ಯಾರು? ಸುಗ್ರೀವ. ವಾಲಿ ಅನುಜ ಸುಗ್ರೀವ. ಅನುಜನ ತುಡುಕಿದ ವೀರನ ಕ್ಷಣ. ಆ ಸೂರ್ಯನಲ್ಲಿ ಅನುಜನ ತುಡುಕಿದ ವೀರನ ಕ್ಷಣ. ಸೂರ್ಯನನ್ನು ತುಡುಕಿದ್ದು ಯಾರು? ಭಾನುಗೋಪ. ವೀರನಾಕ್ಷಣ ಚೈಮಿನಿಗೆ ನಡೆ ತಂದ. ಸತ್ತು ಹೋದಂತ ವಿಷಯ ಇಷ್ಟು ಇರುವುದು ಅದರಲ್ಲಿ, ಬೇರೆ ಯಾವುದೂ ಇಲ್ಲ. ಗೊತ್ತಾಯ್ತಲ್ಲ? ಹಾಗೆಯೇ ಅದರಲ್ಲಿ ಇದು ಮಾಡಬೇಕಾದರೆ ಯಾವುದು? ಕುಮಾರ ವಿಜಯದಲ್ಲಿ ಪದ್ಮಾಸನ ತಂಗಿ ಅಜಮುಖಿ ಮಾಡಬೇಕಾದರೆ ಅಷ್ಟು ಸುಲಭದ ಅಟ್ಟಾಸ ಕೊಟ್ಟೆ ಮಾಡುವಂತದ್ದಲ್ಲ, ಅಷ್ಟೆಲ್ಲ ವಿಷಯ ಬೇಕು ಅಜಮುಖಿಗೆ. ಗೊತ್ತಾಯ್ತಲ್ಲ? ಕಾದಂಬನಿಗರ ಪಾರುತ್ತ ಇದೆ ತಮಗೆ ಬೇಕಾದಂಬ ನೀಕ್ಷಿಸಲ್ ನೆರೆಸೇರೆ ಲುಬ್ಧಕರ್. ಕಾದಂಬ ನೆಸೆಯುತ್ತಿರಲ್ ಕಾದಂಬಿ ನುಗ್ರದೊಳು ಮಡಿದು ಬಿದ್ದಿರ್ದ ಕಾದಂಬ ಮದರ ಜೊತೆಗಿಕ್ಕಿ ಪಶುಗಳಿದು ಗಾಡಿಯು ಕೊಳ್ಳಿರಿದಳು. ಅಷ್ಟು ವಿರಳವಾಗಿ ಈ ಮಾಡಿದ ವೇಷಧಾರಿ ಹೇಳಬೇಕು ಅದನ್ನು. ಗೊತ್ತಾಯ್ತಲ್ಲ? ಅಜಮುಖಿ ಮಾಡಿದವ ಬರೇ ಅಟ್ಟಾಸ ಕೊಟ್ಟರೆ ಸಾಲದು. ಕಾದಂಬನಿಕರ, ಕಾದಂಬ ಅಂತ ಹೇಳಿದರೆ ಕಾದಂಬ ಪಾರಿವಾರಗಳು ಕಾದಂಬನಿಕರ ಪಾರುತ್ತಾ ಇದೆ, ಹೋಗುತ್ತಾ ಇರ್ತವೆ ಹಾರಿಕೊಂಡು. ಕಾದಂಬನಿಕರ ಪಾರುತ್ತಾ ಇದೆ. ಗೊತ್ತಾಯ್ತಲ್ಲ? ಯಾಕೆ ಓಡುವುದು? ಏನಾದರೂ ನೀರು ಸಿಕ್ಕಿದರೆ ಕುಡಿಬಹುದು ಅಂತೇಳಿ ಕಾದಂಬನಿಕರ ಪಾರುತ್ತಾ ಇದೆ. ತಮಗೆ ಬೇಕಾದಂಬ ನೀಕ್ಷಿಸಲು, ನಮಗೆ ಬೇಕಾದಷ್ಟು ಅಂಬು ಅಂತ ಹೇಳಿದರೆ ನೀರನ್ನು ಈಕ್ಷಿಸಲು ಹೋಗಿಕೊಂಡು ಇರ್ತವೆ. ಕಾದಂಬನಿಗರ ಪಾರುತ್ತಾ ಇದೆ ತಮಗೆ ಬೇಕಾದಂಬ ನೀಕ್ಷಿಸಲು ನೆರೆಸೇರೆ ಲುಬ್ಧಕರ್. ಅಲ್ಲಿ ಏನು ಮಾಡಿಕೊಂಡಿದ್ರು? ಈ ಲುಬ್ಧಕರು ಬೇಡವರು ಬಲೆ ಬೀಸುತ್ತಾ ಹೊಂಚು ಆಗುತ್ತಾ ಇದ್ರು. ಏನಾದರೂ ಪಕ್ಷಿಗಳು ಸಿಕ್ಕಿದರೆ ಸಂಹಾರ ಮಾಡಬೇಕು ಅಂತ ಹೇಳಿ ಹಾಗೆ ಅವರ ತಂಡ ಇತ್ತು. ಅಲ್ಲಿ ನೆರೆಸೇರೆ ಲುಬ್ಧಕರ್. ಕಾದಂಬ ನಿಗ್ರಹದಳು ಮಡಿದು ಬಿದ್ದಿರ್ದ. ಹಾಗೆ ಪರಿವಾರದ ಗುಂಪಿಗೆ ಇವರು ಕಾದಂಬಿ ನುಗ್ರ. ಯಾವುದು ಕಾದಂಬಿ ನುಗ್ರಹ? ಯಾವುದು? ಕಾದಂಬ ಉಗ್ರ. ಬಿಲ್ಲು ಬಿಡ್ತಾರಲ್ಲ, ಬಾಣ ಬಿಡ್ತಾರಲ್ಲ, ಕಾದಂಬ ನುಗ್ರ. ಆ ಉಗ್ರದಲ್ಲಿ ಮಡಿದು ಬಿದ್ದಿರ್ದ, ಆ ಬಾಣಕ್ಕೆ ಆಹುತಿಯಾಗಿ ಬಿದ್ದಂತ ಕಾದಂಬ ಮದರ. ಅದನ್ನು ಇವಳು ಈ ರಾಕ್ಷಸಿ ಅದನ್ನೆಲ್ಲ ತಿಂತಾಳೆ. ಆ ಬಳಿಕ ಇವರೆಲ್ಲ ಸೇರಿದ್ದಾರಲ್ಲ ಇವರನ್ನು ತಿಂತಾರೆ. ಸರೋವರದಲ್ಲಿದ್ದಂತ ನೀರನ್ನು ಕುಡಿತಾಳೆ. ಹಾಗಾಗಿ ಅಲ್ಲಿ ಗಾಡಿಯು ಕೊಳ್ಳಿರ್ದಲ್ಲೂ ಮರದಡಿಯಲ್ಲಿ ಇಷ್ಟೆಲ್ಲ ಗೊತ್ತು ಬೇಕು. ಯಾವುದು? ಈ ವೇಷ ಮಾಡುವವರಿಗೆ ಬರೇ ಅಟ್ಟಾಸ ಕೊಟ್ಟರೆ ಸಾಲದು. ಗೊತ್ತಾಯ್ತಾ? ಖಳಪಾತ್ರ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಅಂತ ಇಲ್ಲ. ಕೆಲವು ಕಡೆಯಲ್ಲಿ ಮತ್ತೆ ಹಾರಿಸಿಕೊಂಡು ಹೋಗ್ತಾರೆ. ಎಂತ ಹೇಳುವುದು? ಹಾರಿಸಿಕೊಂಡು ಹೋಗ್ತಾರೆ ಎಲ್ಲ ಅಷ್ಟೇ. ವಿಮರ್ಶೆ ಮಾಡಿದರೆ ಹಾಗೆಲ್ಲ ಉಂಟು ಕೆಲವು ಕಡೆಯಲ್ಲಿ. ಇನ್ನು ನಂತರ ಈಗ ಇತ್ತೀಚೆಗೆ ತೀರಿ ಹೋದವರು ದಿನೇಶ್ ಅಮ್ಮಣ್ಣಯ್ಯರು ತೀರಿ ಹೋದ್ರು. ಹೌದು. ಅವರ ಬಗ್ಗೆ ಏನಾದ್ರೂ ಹೇಳುವುದಕ್ಕಿದ್ಯಾ? ಒಡನಾಟ ಏನಾದ್ರೂ ಇದೆಯಾ ನಿಮಗೆ ಅವರ ಒಟ್ಟಿಗೆ? ದಿನೇಶ್ ಅಮ್ಮಣ್ಣಯ್ಯರ ಒಡನಾಟ ನನಗೆ ಏನು ಇಲ್ಲ. ಈಗ ಅದು ಸದ್ಯಕ್ಕೆ ಮೊನ್ನೆ ಇದು ಬಂದಿದೆ, ರೇಡಿಯೋದಲ್ಲಿ ಬಂದಿದೆ ಅವರದ್ದು, ಅವರ ಮಾತಿನ ಇದೆಲ್ಲ ಬಂದಿದೆ. ಅವರ ಒಡನಾಟ ನನಗೆ ಇಲ್ಲ. ನನಗೆ ಒಡನಾಟ ಅಂತ ಹೇಳಿದರೆ ತಿರುಗಾಟ ಇಲ್ಲ. ಇದ್ರು ಇವರದ್ದು ಶೆಟ್ಟಿಗಾರರು ಇದ್ರು, ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರು, ಬಣ್ಣದ ವೇಷದವರು.
ತಿರುಗಾಟ ಇಲ್ಲದ್ರೆ ಒಡನಾಟ ಅವರದ್ದು ಇತ್ತು, ಹಾ. ಗೊತ್ತಾಯ್ತಲ್ಲ. ಅವರ ಬಗ್ಗೆ ಎಂತಾದ್ರೂ ಹೇಳ್ತೀರಾ? ಅವರ ಬಗ್ಗೆ ಹೇಳಲಿಕ್ಕೆ ನನಗೆ ಅಂತ ಗೊತ್ತಿಲ್ಲ. ಬಗ್ಗೆ ಅಂತ ನಮಗೆ ತಿರುಗಾಟ ಇಲ್ಲ, ಹಾ, ಗೊತ್ತಾಯ್ತಲ್ಲ. ಸರಿ. ಈಗ ನಿಮ್ಮ ನಿವೃತ್ತಿ ಜೀವನ ಹೇಗೆ ಸಾಗುತ್ತಾ ಉಂಟು? ನಿವೃತ್ತಿ ಜೀವನ ತೊಂದರೆ ಇಲ್ಲ. ನನಗೆ 83 ಸಂವತ್ಸರ ಆಯ್ತು, ಹಾ, ಗೊತ್ತಾಯ್ತಲ್ಲ. ನಿವೃತ್ತಿ ಜೀವನ ಈಗ ಜೀವನದಲ್ಲಿ ದೇವರ ಸ್ಮರಣೆ ಮಾಡಿಕೊಂಡೇ ನಾನಿರುವ. ಯಾವಾಗ ಅಲ್ಲಿಗೆ ನನ್ನನ್ನು ಕರೆಸುವುದು ಅಂತ ದೇವರು ಯಾವಾಗ ಹಾಗೆ ಹೇಳಿಕೊಂಡೇ ಇರ್ತೇನೆ ನಾನು. ಆದರೂ ನನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ. ಇಲ್ಲಿವರೆಗೆ ಆರೋಗ್ಯದಲ್ಲಿದ್ದೇನೆ, ಏನು ತೊಂದರೆ ಇಲ್ಲ. ಮಂಡಿ ನೋವೊಂದು ಬಿಟ್ಟು ಬೇರೆ ಯಾವುದು ತೊಂದರೆ ಇಲ್ಲ. ಮತ್ತೆ ನನಗೆ ಸಹಪಾಠಿಗಳ ವಿಷಯ ಹೇಳಬೇಕಾ? ಹೇಳಿ. ಹೇಳಿ, ಯಾರೆಲ್ಲ ಇದ್ರು ನಿಮ್ಮ ಸಹಪಾಠಿ? ಸಹಪಾಠಿಗಳು ಒಬ್ಬರು ಅಂತ ಹೇಳಿದರೆ ಇದು ಪೆರುಬುದೆ ಜಯಪ್ರಕಾಶ್ ಶೆಟ್ಟಿ, ಸರಿ, ಗೊತ್ತಾಯ್ತಲ್ಲ. ಅವ್ರದ್ದು ಮೊನ್ನೆ ಹೇಳಿದ್ದೇನೆ ಅಲ್ಲ ನಾನು ಈ ವಿಷಯ ಎಲ್ಲ, ಹೌದು, ಗೊತ್ತಾಯ್ತು. ಆಮೇಲೆ ಈಗ ಸದ್ಯಕ್ಕೆ ನನಗೆ ಪರಿಚಯ ಆಗಿ ನಿಮ್ಮ ಗುರುಗಳಾದಂತ ಇವರು ಪಂಡಿತೋಡು ಚಂದ್ರಹಾಸನ್ ಅವರು, ಗೊತ್ತಾಯ್ತಲ್ಲ. ಈಗ ಸದ್ಯಕ್ಕೆ ಈ ನಿಮ್ಮ ಆಟ ನೋಡ್ಲಿಕ್ಕೆ ಬಂದ ಮೇಲೆ ನನಗೆ ಅವರ ಪರಿಚಯ ಇದ್ದು ಒಳ್ಳೇದು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ಕಲಾವಿದರನ್ನು ಗೌರವಿಸುವುದರ ಜೊತೆಗೆ ಯುವ ಕಲಾವಿದರನ್ನು ಪ್ರೋತ್ಸಾಹಿಸುವುದಾಗಿದೆ. ಹಾಗಾಗಿ ಯುವ ಪೀಳಿಗೆಗಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ ನಾನು. ರಂಗಸ್ಥಳದಲ್ಲಿರುವಾಗ ಕಲಾವಿದನ ಇತಿಮಿತಿಗಳೇನು? ರಂಗಸ್ಥಳದಲ್ಲಿ ಯುವ ಕಲಾವಿದ ರಂಗಸ್ಥಳ ಪ್ರವೇಶ ಆಗುವಾಗ ಮೊದಲು ಸ್ಟೇಜಿಯನ್ನು ಹಿಡಿದು ನಮಸ್ಕಾರ ಮಾಡಬೇಕು. ಆಮೇಲೆ ಚೆಂಡೆ, ಮದ್ಲೆ, ಭಾಗವತರು ನಮಸ್ಕಾರ ಮಾಡಬೇಕು, ಗೊತ್ತಾಯ್ತಲ್ಲ. ಆಮೇಲೆ ಪ್ರವೇಶ ಆದರೆ ದಸ್ತು ಮೆಟ್ಟುವಾಗ ಕೈಯನ್ನು ಹೇಗೆ ಮಾಡಬೇಕು. ನನ್ನ ಅಭಿಪ್ರಾಯ, ಎಲ್ಲರೂ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಅಷ್ಟು ಹೇಳಲಿಕ್ಕೂ ನನಗೆ ತಾಕತ್ತಿಲ್ಲ, ಗೊತ್ತಾಯ್ತಲ್ಲ. ಹಾಗೆ ಆಮೇಲೆ ಸನ್ನಿವೇಶದಲ್ಲಿ ಪದ್ಯ ಆಗುವಾಗ ಭಾಗವತರ ಬಲದ ಬದಿಯಲ್ಲಿ ಮೊದಲೇ ಅವರಿದ್ದಾರಲ್ಲ ಆ ಹೊಡೆ ಇದರಲ್ಲಿ ನಿಂತು ಅಲ್ಲಿ ಕುಣಿಯುತ್ತಾ ಮುಂದುವರಿದು ಹೋಗಬೇಕು. ಎದುರು ವೇಷಧಾರಿ ಒಬ್ಬ ಬಲದ ಹೊಡೆಯಲ್ಲಿ ಹಾಗೆ ಆಗಬೇಕು. ಆಮೇಲೆ ನಾವು ಮಾತಾಡುವಾಗ ಸಭೆಗೆ ಸರಿಯಾಗಿ ಮುಖ ಕಾಣಬೇಕು. ನಮ್ಮದು ಮುಖ ಕಾಣದೆ ತಿರುಗಿಸಿ ನಿಂದರೆ ಆಗ್ಲಿಕ್ಕಿಲ್ಲ. ಹಾಗೆ ಕುಣಿದುಕೊಂಡು ಹೋಗುವಾಗಲೂ ಎಲ್ಲ ಕಡೆಯೂ ಎಲ್ಲ ನಾವು ನೋಡಿಕೊಂಡೇಬೇಕು. ಒಂದೇ ಕಡೆಗೆ ಈಗ ವಿರೋಧಿಗಳು ಒಬ್ಬನಲ್ಲಿ ಮಾತಾಡುವಾಗ, ರಂಗದಲ್ಲಿ ವಿರೋಧಿ ಒಬ್ಬ ಇದ್ದಾನೆ, ಅವನಲ್ಲಿ ಮಾತಾಡುವಾಗ ಅವನ ಮುಖವೇ ನೋಡುದಲ್ಲ, ಇತ್ಲಾಗಿ ನೋಡ್ಬೇಕು, ಅತ್ಲಾಗಿ ನೋಡ್ಬೇಕು, ಎಲ್ಲ ನೋಡ್ಬೇಕು, ಗೊತ್ತಾಯ್ತಲ್ಲ. ಹೀಗೆ ನನ್ನ ಅಭಿಪ್ರಾಯ, ನಾನು ಮಾಡಿಕೊಂಡಿದ್ದವ ಹಾಗೆ, ಗೊತ್ತಾಯ್ತಲ್ಲ. ನಂತರ ಈಗ ಹವ್ಯಾಸಿ ಕಲಾವಿದರು ಅಂತಲೂ ಇದ್ದಾರೆ, ಮೇಳದ ಕಲಾವಿದರು ಅಂತ ಇದ್ದಾರೆ. ಈಗ ಅವರಿಗೆ ಇಬ್ಬರಿಗೆ ವ್ಯತ್ಯಾಸ ಏನು? ಅಂದ್ರೆ ಅವರಿಗೆ ಹೇಗೆ ಅವರ ಜೀವನವನ್ನು ಹೇಗೆ ನಡೆಸ್ತಾರೆ? ನೀವು ಹವ್ಯಾಸಿ ಕಲಾವಿದರಾಗಿ ಹೋಗಿದ್ದೀರಾ? ಹವ್ಯಾಸಿ ಕಲಾವಿದರಾಗಿ ನಾನು ಹೋಗ್ಲಿಲ್ಲ, ಹವ್ಯಾಸಿಯಾಗಿ ನಾನು ಹೋಗ್ಲೇ ಇಲ್ಲ. ನಾನು ಗೆಜ್ಜೆ ಕಟ್ಟಿದ ಮೇಲೆ ಮೇಳದ ತಿರುಗಾಟದ ವಿಷಯದಲ್ಲಿ ಹೋದಲ್ಲದೆ ಹವ್ಯಾಸಿಯಾಗಿ ಹೋಗ್ಲಿಲ್ಲ. ಕೆಲವು ಕಡೆಯಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿದ್ದಾರೆ, ಕೆಲವು ಆಟಕ್ಕೆಲ್ಲ. ಒಂದು ಕೋಟಬದ ಸೆಟ್ಟಿನಲ್ಲಿ ಕೆಲವು ಆಟಕ್ಕೆ ಹೋಗಿದ್ದೇನೆ ನಾನು, ಏನು ತೊಂದರೆ ಇಲ್ಲ. ಒಳ್ಳೆ ಮಾನ್ಯತೆ ಕೊಟ್ಟಿದ್ದಾರೆ ನನಗೆ, ಏನು ತೊಂದರೆ ಇಲ್ಲ. ಈಗ ಆ ಜೀವನ ಹವ್ಯಾಸಿಯಾಗಿ ಹೋಗುವುದು ಒಳ್ಳೆಯದ ಅಥವಾ ಒಂದು ಮೇಳದ ಕಲಾವಿದನಾಗಿ ಹೋಗುವುದು ಒಳ್ಳೆಯದ? ಅದು ಆರ್ಥಿಕ ವ್ಯವಸ್ಥೆ ಹೇಗೆ ಉಂಟು, ಹೋಗುವವನ ಆರ್ಥಿಕ ವ್ಯವಸ್ಥೆ ಹೇಗೆ ಉಂಟು ಜೀವನ ಸಾಗಿಸಲಿಕ್ಕೆ, ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಲ್ಲ. ಈಗ ಜೀವನ ಸುಧಾರಣೆ ಮಾಡ್ಲಿಕ್ಕೆ ಸರಿಯಾಗಿ ಇದ್ರೆ ಹವ್ಯಾಸಿಯಾಗಿ ಹೋಗ್ಬೋದು, ತೊಂದರೆ ಇಲ್ಲ. ಅದರಲ್ಲೇ ಆಗ್ಬೇಕಂತ ಹೇಳಿದರೆ ಹೀಗೆ ಹೋಗ್ಬೇಕು, ಮೇಳದಲ್ಲಿ ಸೇರಿಕೊಂಡು ಅಷ್ಟೇ. ಅದರಲ್ಲಿ
ಎಲ್ಲ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲೇ ಇರುವುದು, ಬೇರೆ ಯಾವುದರಲ್ಲೇ ಇಲ್ಲ. ಜೀವನ ಹೋಗ್ಬೇಕಲ್ಲ, ಹೌದು. ಜೀವನಕ್ಕೆ ಒಂದು ದಾರಿ ಬೇಕಲ್ಲ. ಹಾ. ಈಗ ಶ್ರೀಮಂತರಾದರೆ ಜೀವನಕ್ಕೆ ಬೇಕಾದಷ್ಟು ಉಂಟು. ಹ್ಮ್. ಅವರಿಗೆ ಮೇಳಕ್ಕೆ ಹೋಗ್ಲಿಕ್ಕೆ 6 ತಿಂಗಳ ತಿರುಗಾಟ ಮಾಡಲಿಕ್ಕೆ ಮನಸ್ಸಿಲ್ಲ. ಹ್ಮ್. ಎಡೆಯಲ್ಲಿ ದೊಡ್ಡ ದೊಡ್ಡ ವೇಷಕ್ಕೆ ಹೋಗುವವರು ಅವರು, ಗೊತ್ತಾಯ್ತಲ್ಲ. ಅಂಥವರು ಅಂಥ ರೀತಿಯಲ್ಲಿ ಹೋಗ್ತಾರೆ, ಅವರಿಗೆ ಬೇಕಾದಷ್ಟು ಉಂಟು ಮನೆಯಲ್ಲಿ. ಹ್ಮ್. ನನ್ನಂಥವರು ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾ. ಅದರಲ್ಲಿ ಆಗ್ಬೇಕಂತ ಇದ್ರೆ ಹವ್ಯಾಸಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ಮೇಳ ಹಿಡಿದುಕೊಂಡು ಹೋಗ್ಬೇಕು. ಹಾ, ಗೊತ್ತಾಯ್ತಾ. ಸರಿ, ಈಗ ನಿಮ್ಮ ಕಾಲದಲ್ಲಿ ಬೆಳಗ್ಗಿನವರೆಗೆ ಯಕ್ಷಗಾನ ಇತ್ತು. ಹೌದು. ಆದ್ರೆ ಈಗ ಹಾಗೆ ಅಲ್ಲ, ಕಾಲಮಿತಿ ಅಂತ ಬಂದಿದೆ. ಹಾ, ಈ ಒಂದು ವ್ಯತ್ಯಾಸದ ಬಗ್ಗೆ ಏನು ಹೇಳ್ತೀರಿ ನೀವು? ಆಗಿನ ಕಾಲದಲ್ಲಿ ನಾನು ಮೇಳದಲ್ಲಿರುವಾಗ ಬೆಳಿಗ್ಗೆವರೆಗೆ ಉಂಟು, ಆಟ ಆಡಿಸುವವರು ಬೆಳಿಗ್ಗೆ ಪ್ರಸಾದ ತಗೊಂಡು ಹೋಗ್ಲಿಕ್ಕೆ ಉಂಟು. ಬೆಳಿಗ್ಗೆವರೆಗೆ ನಿಲ್ಬೇಕು ಅವರು, ಮಂಗಲಾಗುವಲ್ಲಿವರೆಗೆ, ಗೊತ್ತಾಯ್ತಲ್ಲ. ಆ ಕಾಲದಲ್ಲಿ. ಈಗ ಹೇಗೆ ಅಂತ ನನಗೆ ಗೊತ್ತಿಲ್ಲ ವಿಷಯ. ಆ ಸಮಯದಲ್ಲಿ ಆಗುವಾಗ ಒಂದು ಪ್ರಸಂಗ ಆದರೆ ಚವು ಚವು ಅಂತ ಆಗುವುದಲ್ಲ, ಎಲ್ಲ ಬಿಡಿಸಿ ಸರಿಯಾಗಿ ಆಗುತ್ತಾರೆ. ಈಗ ಹಾಗಲ್ಲ. ಈಗ ಯಾವುದು ಬೇಕೋ ಎಷ್ಟು ಬೇಕು ಅಷ್ಟೇ, ಒಂದೊಂದು ಪ್ಲಾಟು ಅಷ್ಟೇ. ಈಗ ಏನಾಗಿದೆ, ಈಗ ಆ ರೀತಿಯಾಗಿ ಹೋದವರಿಗೆ ಪ್ರಸಂಗದ ಒಳಗೆ ಇದ್ದದ್ದು ಎಲ್ಲ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವ ಆಗ್ತದ? ಏನಿಲ್ಲ, ಗೊತ್ತಾಯ್ತು. ಅವರಿಗೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟೇ, ಅದನ್ನು ಹೆಚ್ಚು ಎತ್ತ ಇಲ್ಲ. ಆ ಪ್ರಸಂಗ ಏನೆಲ್ಲ ಆಗಿದೆ, ಯಾವುದೆಲ್ಲ ಆಗಿ ಉಂಟು ಅದು ಹೇಳಲಿಕ್ಕೆ ಬರುವುದಿಲ್ಲ ಈಗಿನ ಇದಕ್ಕೆ. ನಂತರ ಒಬ್ಬ ಕಲಾವಿದನು ಅವನ ಕಲಾ ಜೀವನದಲ್ಲಿ ಹಲವಾರು ಪ್ರಶಂಸೆಗಳು ಬರ್ತದೆ, ಹಾಗೆ ವಿಮರ್ಶೆಗಳು ಬರ್ತದೆ. ಈ ಎರಡನ್ನು ಅವ ಹೇಗೆ ತೆಕ್ಕೊಳ್ಬೇಕು? ಪ್ರಶಂಸೆ ಬಂದ್ರೆ ಹಿಗ್ಗಬಾರದು, ಗೊತ್ತಾಯ್ತಲ್ಲ. ಹಿಗ್ಗಬಾರದು. ಮತ್ತೆ ಮತ್ತೊಂದು ಬಂದರೆ ಕುಗ್ಗಬಾರದು. ಸರಿ. ಹಾಗೆ ಒಬ್ಬ ಹೊಗಳಿದರೆ ಹಿಗ್ಗಿಕೊಂಡಿರುವುದಲ್ಲ, ಒಬ್ಬ ತೆಗಳಿದರೆ ಕುಗ್ಗಿಕೊಂಡಿರುವುದಲ್ಲ, ಸಮಾನತೆ ಬೇಕು. ಈಗ ತೆಗಳಿದವ ಯಾಕೆ ತೆಗಳಿದವ ವಿಮರ್ಶೆ ಬೇಕು, ಅದನ್ನು ತಿದ್ದಬೇಕು. ಹೊಗಳಿದ್ದವ ಯಾಕೆ ಹೊಗಳಿದವ, ಏನಾಗಬೇಕು, ಯಾವುದು ಆಗಬೇಕಾದ್ದು ಅದು ತಗೊಳ್ಬೇಕು, ವಿಮರ್ಶೆ. ಈಗ ಯಕ್ಷಗಾನದಲ್ಲಿ ವಿಮರ್ಶೆ ಮತ್ತು ವಿಮರ್ಶಕರ ಅಗತ್ಯ ಉಂಟಾ ನಿಜವಾಗಿ ಹೇಳುದಿದ್ರೆ? ಉಂಟು, ಧಾರಾಳ ಉಂಟು. ಯಾಕೆ? ವಿಮರ್ಶೆ ಮಾಡುವವರು ತಪ್ಪಿದಲ್ಲಿ ಸರಿದಾರಿಗೆ ತರುವವರೇ ವಿಮರ್ಶೆ ಮಾಡುವವರು, ಗೊತ್ತಾಯ್ತಲ್ಲ. ಯಾವಾಗ ತಪ್ಪಿ ಹೋಗ್ತದೆ ಅಂತ ಇದ್ರೆ ಅದನ್ನು ಸರಿದಾರಿಗೆ ಮಾಡುವವರೇ ವಿಮರ್ಶಕರು, ಗೊತ್ತಾಯ್ತಾ. ನಂತರ ಒಂದು ಯಕ್ಷಗಾನದಲ್ಲಿ ಭಾಗವತರ ನಿರ್ದೇಶನ ಎಷ್ಟು ಮುಖ್ಯ? ಇಡೀ ರಂಗದಲ್ಲಿ ಭಾಗವತರದ್ದೇ ಮುಖ್ಯ. ಇಡೀ ನಡೆಸಿಕೊಂಡು ಹೋಗುವವರೇ ಭಾಗವತರು, ಗೊತ್ತಾಯ್ತಾ. ಭಾಗವತರಿಲ್ಲದೆ ಯಾವುದೂ ಇಲ್ಲ. ಈಗ ಚೆಂಡೆ ಬದ್ಲೆ ಯಾವುದೇ ಇದ್ರು ವೇಷಧಾರಿಗಳು ಇದ್ರು ಕೂಡ ಭಾಗವತರ ಇದಕ್ಕೆ ಮಾತ್ರ ಇದು ಹೊಂದಿಕೊಂಡು ಬೇಕು ಅಂತ ಹೇಳಿದರೆ ಭಾಗವತರಿಗೆ ಅದು ಎಲ್ಲ ತಿಳಿದು ಬೇಕು. ಸರಿ, ಗೊತ್ತಾಯ್ತು. ರಂಗದ ನಡೆ ಗೊತ್ತು ಬೇಕು ಅವರಿಗೆ, ಭಾಗವತರಿಗೆ ವೇಷದ ರೀತಿಯ ಅಬ್ಬರದ್ದು ಗೊತ್ತು ಬೇಕು, ಪ್ರತಿಯೊಂದು ಗೊತ್ತು ಬೇಕು ಭಾಗವತರಿಗೆ. ಈಗ ಜೋರಾಗಿ ರಂಗದಲ್ಲಿ ಎಂತಾದರೂ ವ್ಯತ್ಯಾಸ ಬಂದ ಕೂಡಲೇ ಅವರಿಗೆ ಇದು ಮಾಡಲಿಕ್ಕೆ ಕೂಡಲೇ ಗೊತ್ತು ಬೇಕು. ಹಾಗೆಲ್ಲ ಉಂಟು ಭಾಗವತರದ್ದು. ಈಗ ನಿಮ್ಮ ನೆಚ್ಚಿನ ಭಾಗವತರು ಅಂದ್ರೆ ಯಾರು ಹೇಳ್ಬೋದ? ನನ್ನ ಪ್ರೀತಿಯ ಭಾಗವತರು ಮತ್ತೆ ಗುರುಗಳು ಆಗಿ ಸೇರಿದ್ದು ನನಗೆ ಕೊರಿಯ ಗಣಪತಿ ಶಾಸ್ತ್ರಿಗಳು. ಗೊತ್ತಾಯ್ತು. ಇಲ್ಲಿವರೆಗೆ ನನ್ನನ್ನು ಬಣ್ಣದ ವೇಷಧಾರಿ ಇದು ದಾಸವಾಳಕ ರಾಮಕುಲಾಲ್ ದಾಸವಾಳಕ ಬಣ್ಣದ ವೇಷಧಾರಿ ಅಂತ ಮಾಡಿಸಿದ್ದೆ ಅವರು, ಕೊರಿಯ ಗಣಪತಿ ಶಾಸ್ತ್ರಿಗಳು. ನಂತರ ಈಗ ಯುವ ಕಲಾವಿದರಿದ್ದಾರಲ್ಲ, ಅವರೊಬ್ಬರು ಪರಿಪೂರ್ಣ ಕಲಾವಿದರಾಗಬೇಕಾದ್ರೆ ಅವ್ರು ಏನು ಮಾಡ್ಬೇಕು, ಅಂದ್ರೆ ಯಾವ ರೀತಿಯಲ್ಲಿ ಅಭ್ಯಾಸ ಮಾಡ್ಬೇಕು ಅಂತ? ಅವರು ಸರಿಯಾದ ಗುರುಗಳಲ್ಲಿ ಕೇಳಿ ತಿಳಿದುಕೊಳ್ಳಬೇಕು. ಸರಿಯಾದ ಗುರುಗಳು ಯಾರಿದ್ದಾರೆ, ಒಳ್ಳೆ ತಿಳಿದ ಗುರುಗಳು ಯಾರಿದ್ದಾರೆ ಅವರಲ್ಲಿ ಕೇಳಿ
ಹಮ್ಮು ಇಲ್ಲದೆ ಅವರಲ್ಲಿ ಕೇಳಿ ತಗೊಳ್ಬೇಕು ವಿದ್ಯೆಯನ್ನು. ಹಾಗೆ ಸರಿ, ಇನ್ನು ಮುಂದಕ್ಕೆ ಬರುವಂತಹ ಯುವ ಪೀಳಿಗೆಗೆ ಒಂದೆರಡು ಮಾತನ್ನು ಹೇಳ್ತೀರಾ? ಧಾರಾಳ ಹೇಳ್ಬೋದು. ಇನ್ನು ಮುಂದೆ ಬರುವಂತ ಯುವ ಪೀಳಿಗೆಯವರು ಹೇಗಂತ ಹೇಳಿದರೆ, ಸರಿಯಾಗಿ ಪ್ರಸಂಗ ಪುಸ್ತಕವನ್ನು ಬಾಯಿಪಾಠ ಮಾಡ್ಬೇಕಂತೆಲ್ಲ, ಬಾಯಿಪಾಠ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಜನ ಬಾಯಿಪಾಠ ಮಾಡ್ತಾರೆ. ಎಲ್ಲವನ್ನು ಓದಬೇಕು. ಒಂದು ಪ್ರಸಂಗದಲ್ಲಿ ಏನೆಲ್ಲ ಪದ್ಯ ಉಂಟು ಆ ಪದ್ಯವನ್ನೆಲ್ಲ ಓದಬೇಕು. ಆ ಬಳಿಕ ಪುರಾಣ ಎಲ್ಲ ಓದಬೇಕು. ಪುರಾಣವನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಆಗದ್ದನ್ನು ವಿದ್ವಾಂಸರಲ್ಲಿ ಕೇಳಿ ತಿಳಿದುಕೊಳ್ಬೇಕು. ಗೊತ್ತಾಯ್ತಲ್ಲ? ಒಂದನೇ ಪದ್ಯ ಬಾಯಿಪಾಠ ಬರಬೇಕಂತ ಅಲ್ಲ, ಬಾಯಿಪಾಠ ಬರ್ಲಿಕ್ಕೆ ಕಷ್ಟ ಉಂಟು. ಈಗ ಏಕಪಾಠಿ ಆದರೆ ಒಮ್ಮೆ ಓದಿದರೆ ಸಾಕು, ಬರ್ತದೆ. ಕೆಲವರಿಗೆ ಎಷ್ಟೋ ಸರ್ತಿ ಓದಿದರೂ ಬಾಯಿಪಾಠ ಬರುವುದಿಲ್ಲ, ಗೊತ್ತು ಆಗುವುದಿಲ್ಲ ಅಂತವರಿದ್ದಾರೆ. ಅಂತೂ ಎಲ್ಲ ಗೊತ್ತು ಬೇಕು ಅಂತ ಹೇಳಿದರೆ ಪ್ರಸಂಗವನ್ನು ಓದಬೇಕು, ಸರಿಯಾಗಿ ಓದಬೇಕು ಎಲ್ಲವನ್ನು. ಅಲ್ಲಲ್ಲಿ ನನಗೆ ಬೇಕಾದಷ್ಟು ನಾನು ಅರ್ಜುನ ಮಾಡುವ, ಅರ್ಜುನನಿಗೆ ಇಷ್ಟೇ ಗೊತ್ತಾಯ್ತಲ್ಲ, ಬೇರೆ ಯಾವುದೂ ಗೊತ್ತಿಲ್ಲ. ಭೂಪಾಲ ಕೇಳಿಂತು ಭೂರಿಬಲ ಅಂತ ಒಂದು ಇದು ಉಂಟಲ್ಲ, ಅದಕ್ಕೆ ಹೇಳಿದರೆ ಸಾಕಾಗ್ತದ. ದ್ವಿಪದಿ, ಆ ದ್ವಿಪದಿ ಹೇಗೆ, ದ್ವಿಪದಿಯಲ್ಲಿ ಹೇಗೆ ಉಂಟು ಅದನ್ನು ಸರಿಯಾಗಿ ಗೊತ್ತಾಗಬೇಕು. ದ್ವಿಪದಿಯಲ್ಲಿ ಅಟ್ಟಾಸ ಕೊಡುದಲ್ಲ, ಗೊತ್ತಾಯ್ತಲ್ಲ? ದ್ವಿಪದಿ ಅಂತ ಒಂದು ಉಂಟಲ್ಲ, ಅದರಲ್ಲಿ ಸರಿಯಾಗಿದು ಗೊತ್ತಾಯ್ತು. ಇದು ಯಾವುದಂತ ಹೇಳಿದರೆ, ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ. ಇದು ದ್ವಿಪದಿ, ಗೊತ್ತಾಯ್ತಲ್ಲ? ಅದಾದರೆ ಅದರೆಲ್ಲ ಒಳಗೆ ಏನುಂಟು, ಹೇಗುಂಟು, ಯಾವ ರೀತಿಯಲ್ಲಿ ಉಂಟು ಅದನ್ನು ಅರ್ಥ ಹೇಳಿಕೊಂಡು ಹೋಗ್ಬೇಕು. ಬರೇ ಅಟ್ಟಾಸ ಕೊಟ್ಟ ಕೂಡಲೇ ಕೂತವರಿಗೆ ಕೇಳುವುದಿಲ್ಲ, ಎಂತ ಇವ ಹೇಳಿದ್ದಂತ ಅರ್ಥವೇ ಆಗುವುದಿಲ್ಲ. ವಿರಳವಾಗಿ ಹೇಳಬೇಕು. ಯಾವ ಬಣ್ಣದ ವೇಷಧಾರಿ ಆಗ್ಲಿ, ಗೊತ್ತಾಯ್ತಲ್ಲ, ವಿರಳ ಬೇಕು. ಅಟ್ಟಾಸ ಕೊಡ್ಬಹುದು, ಎಷ್ಟು ಕೊಡ್ಬಹುದು, ಹೇಳುವಂತಹದ್ದು ವಿರಳವಾಗಬೇಕು. ಸಭೆಯಲ್ಲಿ ಕೂತವರಿಗೆ ಗೊತ್ತಾಗಬೇಕು. ಗೊತ್ತಾಯ್ತಲ್ಲ? ಅಲ್ಲ, ಅಷ್ಟೆಲ್ಲ ಹೇಳಲಿಕ್ಕೆ ನನಗೆ, ನಾನು ಅಂತ ವಿದ್ವಾಂಸನೆಲ್ಲ ಗೊತ್ತೂ ಇಲ್ಲ. ನನಗೆ ಗೊತ್ತಿದ್ದ ಹೇಳಿದ್ದಷ್ಟೇ. ಇಲ್ಲಿಯವರೆಗೆ ನಮ್ಮ ಯಕ್ಷ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಮ್ಮ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನ್ನು ಹೇಳ್ತೀರಾ? ಧಾರಾಳವಾಗಿ ಹೇಳ್ಬಹುದು ಅಂತ ಹೇಳಿದರೆ, ನೀವೆಲ್ಲ ಕಾಲೇಜಿಗೆ ಹೋಗುವವರು, ವ್ಯವಸಾಯ ಮಾಡುವವರು, ಶ್ರಮಪಟ್ಟು ನೀವು ಇದರಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಯಾವುದು ಇದು? ಯಕ್ಷಲೋಕ ವೈಭವ ಅಂತ ಹೇಳಿದ್ರೆ, ಅದು ಸುಧಾರಿಸಿಕೊಂಡು ಮುಂದೆ ಬಂದು ದೊಡ್ಡ ಈಗ ಸಣ್ಣ ಗುಡಿಸಲ್ಲಾಗಿರುವುದು, ಅದು ಇನ್ನು ಮನೆಯಾಗಿ ಮತ್ತೆ ದೊಡ್ಡ ಆಗಿ ದೊಡ್ಡ ಅರಮನೆಯಾಗಿ ಹೋಗ್ಲಿ ಅಂತ ಹೇಳಿ ನಾನು ನಿಮಗೆ ನಿಮ್ಮ ಸಂಘಕ್ಕೆ ಆಶೀರ್ವಾದವನ್ನು ದೇವರ ದಯೆಯಿಂದ ಕೊಡುವುದು. ಧನ್ಯವಾದಗಳು. ನಂತರ ಇಲ್ಲಿಯವರೆಗೆ ನಿಮ್ಮ ಒಂದು ಅಮೂಲ್ಯವಾದಂತಹ ಕ್ಷಣಗಳನ್ನು ನಮ್ಮೊಂದಿಗೆ ಮೀಸಲಾಗಿಸಿದ್ದೀರಿ. ಹಾಗಾಗಿ ನಮ್ಮ ಚಾನೆಲ್ನ ಮತ್ತಿನ್ನೊಂದು ಸಣ್ಣ ನೆನಪಿನ ಕಾಣಿಕೆ ಉಂಟು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆಲ್ರಿಗೂ ಧನ್ಯವಾದ. ಸರಿ.